ಸಮರ್ಪಿಸುತ್ತಾ ನಮ್ಮ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಶ್ರೀಲ ಪ್ರಭುಪಾದರಿಗೆ ಶ್ರೀಲ ಪ್ರಭುಪಾದ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪಾದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹ ಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಜೈ. ಹರೇ ಕೃಷ್ಣ ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಶೇರ್ ಮಾಡ್ತೀನಿ ಮಾತಾಜಿ.
ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಓದಿದ್ದೀರಲ್ವಾ ನಿನ್ನೆ? ಲಕ್ಷ್ಮೀ PM ಮಾತಾಜಿ ಇಲ್ಲ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನಿಗಾಗಿ ಜೀವನವನ್ನೇ ಅರ್ಪಿಸಲು ಸಿದ್ಧರಾಗಿರುವ ಮಾಯಾಪುರದ ಭಕ್ತರ ಬಗೆಗೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರ ಕಂಠ ಗದ್ಗದಿತವಾಗಿ ಅವರು ಅಳಲಾರಂಭಿಸಿದರು. ಕೃಷ್ಣ ಅವರಿಗೆ ಶ್ರೀರಕ್ಷೆ ನೀಡುತ್ತಾನೆ ಎಂದರು. ಹರಿದಾಸ ಠಾಕೂರರನ್ನು ಕೂಡ ಸೆರೆಮನೆಯಲ್ಲಿರಿಸಿ ಹೊಡೆಯಲಾಗಿತ್ತು ಎಂಬುದನ್ನು ಜ್ಞಾಪಿಸಿದರು. ನರಸಿಂಹ ಪ್ರಭು ಬರುವವರೆಗೂ ಪ್ರಹ್ಲಾದ ಮಹಾರಾಜನನ್ನು ಹೇಗೆ ಹಿಂಸಿಸಲಾಗುತ್ತೆಂಬುದನ್ನು ವಿವರಿಸಿದರು. ಅಳುತ್ತಳುತ್ತಲೇ ಮಾಯಾಪುರದ ಭಕ್ತರೆಲ್ಲರೂ ತಮ್ಮ ಮುಂದೆ ನಿಂತಿದ್ದಾರೆಯೋ ಎಂಬಂತೆ ಹೆದರಬೇಡಿ, ಕೃಷ್ಣ ನಿಮ್ಮನ್ನು ರಕ್ಷಿಸುತ್ತಾನೆ. ನಮ್ಮ ತಿಳುವಳಿಕೆ ಪ್ರಕಾರ ನಾವು ಕೈಲಾದದನ್ನೆಲ್ಲ ಮಾಡುತ್ತಿದ್ದೇವೆ. ಈ ಚಳುವಳಿಯನ್ನು ವಿಶ್ವದ ಎಲ್ಲ ಮೂಲೆಗಳಲ್ಲಿ ಹರಡುವಂತೆ ಮಾಡಬೇಕೆಂದು ಚೈತನ್ಯ ಮಹಾಪ್ರಭುಗಳು ಬಯಸಿದ್ದರು. ನಾವು ಪರಿಮತಿಯುಳ್ಳವರು ಎಂದರು. ಪ್ರಭುಪಾದರ ದುಃಖ ಶಮನಕ್ಕಾಗಿ ತಮಾಲ ಕೃಷ್ಣರು ಪೂರ್ವ ಯುರೋಪಿನಲ್ಲಿ ಪುಸ್ತಕಗಳನ್ನು ಹಂಚುತ್ತಿದ್ದ ಘನಶ್ಯಾಮರಿಂದ ಬಂದ ಇತ್ತೀಚಿನ ವರದಿಯನ್ನು ಓದಲಾರಂಭಿಸಿದರು. ಮೇಲೆ ಹೋಗ್ತಾರೆ, ಓದ್ತೀನಿ ಒಂಚೂರು. ಅತ್ಯಪೂರ್ವ ಯಶಸ್ಸಿನ ಸುದ್ದಿಯು ಪ್ರಭುಪಾದರ ಗಮನವನ್ನು ಸೆಳೆದು ಮಾಯಾಪುರವನ್ನು ಮರೆಸಿತು. ನಕ್ಕು ಅವರು ಹೇಳಿದರು, ಅದು ನಿಜವಾಗಿ ಚಾಲಕ ಶಕ್ತಿ. ತಮಾಲ ಕೃಷ್ಣರು ವರದಿ ವಾಚನವನ್ನು ಮುಂದುವರಿಸಿದರು. ನಾವು ಎಲ್ಲೆಲ್ಲಿ ಹೋದರೂ ಜನ ನಿಮ್ಮನ್ನು ಬಲ್ಲರು ಅಥವಾ ನಿಮ್ಮ ಪುಸ್ತಕಗಳನ್ನು ಓದಿ ಕೃಷ್ಣನ ಬಗೆಗೆ ನಿಮ್ಮ ಬಗೆಗೆ ತಿಳಿಯುವ ಉತ್ಸಾಹಿಗಳು. ಕಮ್ಯುನಿಸ್ಟ್ ದೇಶಗಳಲ್ಲಿ ನಿಮ್ಮ ಪುಸ್ತಕಗಳನ್ನು ಹಂಚಿರುವ ಯಾವನಾದರೂ ಜಗತ್ತಿನ ಬೇರಾವ ಭಾಗದಲ್ಲೂ ನಿಮ್ಮ ಪುಸ್ತಕಗಳನ್ನು ಇವರಷ್ಟು ಮೆಚ್ಚುವವರಿಲ್ಲ ಎಂಬ ನನ್ನ ಹೇಳಿಕೆಯನ್ನು ಸಮರ್ಥಿಸುತ್ತಾನೆ. ಪತ್ರ ಓದುತ್ತಾ ತಲೆ ಎತ್ತಿ ತಮಾಲ ಕೃಷ್ಣರು ವ್ಯಾಖ್ಯಾನಿಸಿದರು. ಶ್ರೀಲ ಪ್ರಭುಪಾದರೇ ಘನಶ್ಯಾಮರು ಎಲ್ಲ ಕಡೆ ಓಡಾಡಿದವರು. ಅಂತಹ ಜಗತ್ತಿನ ಬೇರಾವ ಭಾಗದಲ್ಲೂ ನಿಮ್ಮ ಪುಸ್ತಕಗಳನ್ನು ಕಮ್ಯುನಿಸ್ಟ್ ದೇಶಗಳಷ್ಟು ಮೆಚ್ಚುವವರಿಲ್ಲ ಎಂದಿದ್ದಾರೆ. ಹೌದು ಪ್ರಭುಪಾದರೆಂದರು. ಅವರು ತುಂಬಾ ಹಸಿದಿದ್ದಾರೆ. ಕೆಲವು ದಿನಗಳಾದ ಮೇಲೆ ಒಂದು ಸಮಗ್ರ ಸ್ಥಳ ನಿಬದ್ಧ ವರದಿಯೊಂದನ್ನು ಜಯಪತಾಕ ಸ್ವಾಮಿ ಮಾಯಾಪುರದಿಂದ ಅಂಚೆಯಲ್ಲಿ ಕಳಿಸಿದ್ದರು. ಅಲ್ಲಿ ನಡೆದ ಘಟನಾವಳಿಯಿಂದ ಸ್ಥಳೀಯ ಮಾಯಾಪುರದ ಹಿಂದೂಗಳು ಸಿಟ್ಟಿಗೆದ್ದಿದ್ದರು. ಇಸ್ಕಾನ್ ದೇವಾಲಯಕ್ಕೆ ಬೆಂಬಲ ಸೂಚಿಸುವ ಸಾಮೂಹಿಕ ಅರ್ಜಿಗಳನ್ನು ಕಳಿಸುವ ವ್ಯವಸ್ಥೆ ಮಾಡುತ್ತಿದ್ದರು. ಭವಾನಂದ ಮತ್ತಿತರ ಭಕ್ತರನ್ನು ಸರಪಣಿ ಸಮೇತ ನವದ್ವೀಪದಿಂದ ಕೋರ್ಟಿನವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತೆಂದು, ಆದರೆ ನವದ್ವೀಪದ ಜನರು ಬಂಧಿತರಿಗೆ ಅಪಾರ ಗೌರವವನ್ನು ಸೂಚಿಸಿದರೆಂದು ವಿವಿಧ ವಿವರಗಳನ್ನು ಜಯಪತಾಕರು ವರದಿಯಲ್ಲಿ ಸೂಚಿಸಿದ್ದರು. ಭಕ್ತರು ಇನ್ನೂ ಸೆರೆಮನೆಯಲ್ಲೇ ಇದ್ದು ಸದಾ ಹರೇ ಕೃಷ್ಣ ಸಂಕೀರ್ತನ ಮಾಡುತ್ತಿದ್ದಾರೆಂದು ಬರೆದಿದ್ದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ನಿನ್ನೆ 1-2 ಲೈನ್ ಓದ್ದೆ, ಅವಾಗ ಇದು ಸರಿ ಹೋಗ್ಲಿಲ್ಲ. ಪುಸ್ತಕ ಇದ್ದವರು ಓದಿ ಅಂದ್ರು, ಅಷ್ಟಕ್ಕೆ ನಿಲ್ಸಿದ್ದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ನಿನ್ನೆ ಓದ್ದೆ ಮಾತಾಜಿ. ನಾನು ಓದಿದ್ದೀರಾ ಮಾತಾಜಿ? ಓಕೆ. ಪಾರ್ವತಮ್ಮ ಮಾತಾಜಿ ಓದಿದ್ದೀರಾ ನಿನ್ನೆ? ಪಾರ್ವತಮ್ಮ ಮಾತಾಜಿ, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ. ಓಕೆ. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಿನ್ನೆ ಓದಿದ್ದೀನಿ ಮಾತಾಜಿ ನಾನು. ಪಾರ್ವತಮ್ಮ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ ಓದಿ. ರೇಖಾ ಮಾತಾಜಿ ಕೇಳಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸಿದೆ ಈಗ? ಈಗ ಕೇಳಿಸ್ತದೆ. ಹರೇ ಕೃಷ್ಣ ಮಾತಾಜಿ. ಒಟ್ಟಿನಲ್ಲಿ ವರದಿ ಆಶಾದಾಯಕವಾಗಿತ್ತು. ಮಾಯಾಪುರದಲ್ಲಿ ಪ್ರಸಾದ ವಿನಿಯೋಗ ಮುಂದುವರಿದಿತ್ತು. ಪಶ್ಚಿಮ ಬಂಗಾಳದಲ್ಲಿ ಪುಸ್ತಕ ವಿತರಣೆ ವರ್ಧಿಸುತ್ತಿತ್ತು. ಪ್ರಚಾರಕರ ತಂಡ ಎಲ್ಲಿಗೆ ಹೋದರೂ ಗೌರವಪೂರ್ಣ ಸ್ವಾಗತ ನೀಡಲಾಗುತ್ತಿತ್ತು. ಶ್ರೀಲ ಪ್ರಭುಪಾದರು ನುಡಿದ ಭವಿಷ್ಯ ನಿಜವಾಗತೊಡಗಿತ್ತು. ಘಟನೆಯು ಭಕ್ತರ ಪರವಾಗಿ ತಿರುವು ಪಡೆದಿತ್ತು. ಕೃಷ್ಣ ಭಕ್ತರ ಮೇಲೆ ಆಕ್ರಮಣ ಮಾಡುವುದರ ಮೂಲಕ ಕೇರೆ ಹಾವನ್ನು ಮೇಲೆತ್ತುತ್ತಿದ್ದೇವೆಂದು ಶತ್ರುಗಳು ಭಾವಿಸಿದ್ದರು. ಆದರೆ ಹಾಗೆ ತಾವು ಎತ್ತಿದ್ದು ವಾಸ್ತವವಾಗಿ ನಾಗರ ಹಾವನ್ನು. ಶ್ರೀಮದ್ ಭಾಗವತದ ಅನುವಾದ ಕಾರ್ಯದ ದೃಷ್ಟಿಯಿಂದ ಜುಲೈ ಪ್ರಭುಪಾದರಿಗೆ ಒಳ್ಳೆ ತಿಂಗಳಾಗಿತ್ತು.
ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಡಿಕ್ಟೇಟಿಂಗ್ ಕಾರ್ಯವನ್ನು ಮುಂದುವರಿಸಿದರು. ದಶಮ ಸ್ಕಂದದ 8ನೇ ಮತ್ತು 9ನೇ ಅಧ್ಯಾಯಗಳ ಅನುವಾದ ಮುಗಿಯಿತು. ಇದು ಪ್ರಭುಪಾದರಿಗೆ ತುಂಬಾ ಹಿಗ್ಗು ತರುವ ವಿಷಯವಾಗಿತ್ತು. ಶ್ರೀಮದ್ ಭಾಗವತದ ಕೆಲಸ ಮಾಡುತ್ತಾ ಅವರು ತಮ್ಮ ದೈಹಿಕ ಸಂವೇದನೆಗಳನ್ನು ದಾಟಿ ನಿಂತಿದ್ದರು. ವಾಸ್ತವವಾಗಿ ಹೃದಯ ಬಡಿತ ಸಮಸ್ಯೆ, ಕ್ಷೀಣ ಧ್ವನಿಯ ಸಮಸ್ಯೆ ಮತ್ತು ನಿಶಕ್ತಿ ಅವರನ್ನು ಕಾಡುತ್ತಿತ್ತು. ಕುಳಿತುಕೊಳ್ಳುವುದು ಕೂಡ ಕಷ್ಟವಾಗಿದ್ದರೂ ಅವರು ಒಮ್ಮೆ ಕೆಲಸ ಆರಂಭಿಸಿದರೆ ಯಾವುದು ಅವರನ್ನು ತಡೆಯುತ್ತಿರಲಿಲ್ಲ. ತಮ್ಮ ದೇಹ ಸ್ಥಿತಿಯ ಪರಿವೇ ಇಲ್ಲದೆ ತಮ್ಮ ಡಿಕ್ಟೇಟಿಂಗ್ ಯಂತ್ರಕ್ಕೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರು ಬಾಲಕ ಕೃಷ್ಣನ ನಾಮಕರಣ ಮಹೋತ್ಸವವನ್ನು ನಂದ ಮಹಾರಾಜರ ವಂಶಪೂರ್ವಿತರಾದ ಗರ್ಗ ಮುನಿಗಳು ಹೇಗೆ ಮಾಡಿದರೆಂಬ ಸಂಗತಿಯನ್ನು ಸಮಾಹಿತ ಮನಸ್ಕರಾಗಿ ವ್ಯವಸ್ಥಿತವಾಗಿ ಚಿತ್ರಿಸಿದರು. ಸಾರಾಂಶ ಭಾಗದಲ್ಲಿ ಶ್ರೀಲ ಪ್ರಭುಪಾದರು ಹಲವು ಬಾರಿ ತಮ್ಮ ಸ್ವಂತ ಅನುಭವ ಸಾಕ್ಷಾತ್ಕಾರದಿಂದ ಹೇಳುತ್ತಿದ್ದರು. ದೇವೋತ್ತಮ ಪರಪುರುಷನ ಗುರಿ ಇದು, ಭಕ್ತರ ಗುರಿಯೂ ಇದೆ. ಈ ಪರೋಪಕಾರದ ಗುರಿಯನ್ನು ಯಾವನು ಮುಟ್ಟುತ್ತಾನೋ, ಅಂದರೆ ಜನಸಾಮಾನ್ಯರಿಗೆ ಕಲ್ಯಾಣಕಾರಕವಾಗುವ ಚಟುವಟಿಕೆಗಳನ್ನು ಯಾವನು ನಡೆಸುತ್ತಾನೋ ಅವನನ್ನು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ತನಗೆ ಬಹಳ ಆಪ್ತನೆಂದು ಪರಿಗಣಿಸುತ್ತಾನೆ. ನಚ ತಸ್ಮಾನ್ ಮನುಷ್ಯೇಸು ಕಶ್ಚಿನ್ ಮೇ ಪ್ರಿಯ ಕೃತ್ತಮಃ. ಹಾಗೆಯೇ ಚೈತನ್ಯ ಮಹಾಪ್ರಭುಗಳು ಪರೋಪಕಾರದ ಸಲಹೆ ಕೊಟ್ಟಿದ್ದಾರೆ. ಅವರು ಭಾರತದ ನಿವಾಸಿಗಳಿಗೆ ಮುಖ್ಯವಾಗಿ ಈ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪರಮ ವೈಷ್ಣವನ ಕರ್ತವ್ಯವೇನೆಂದರೆ ಇತರರ ಕಲ್ಯಾಣಕ್ಕಾಗಿ ಶ್ರಮಿಸುವುದು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಣಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಾಣಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ರೋಹಿಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೀಲ ಪ್ರಭುಪಾದ ಅಲ್ಲಿಂದಲ್ವ ಮಾತಾಜಿ? ಹೌದು ಮಾತಾಜಿ. ಶೀಲ ಪ್ರಭುಪಾದರು ಒಮ್ಮೊಮ್ಮೆ ಮುಂಬೆಳಗಿನಲ್ಲಿ 2ನೇ ಮಹಡಿಯ ವರಂಡಾದ ಬಯಲಿನಲ್ಲಿ ಕುಳಿತುಕೋ, ಒಮ್ಮೊಮ್ಮೆ ಮಧ್ಯಾಹ್ನದ ಉರಿಬಿಸಿಲಲ್ಲಿ ಕುಳಿತುಕೋ. ತಮ್ಮ ಪೂರ್ವಾಚಾರ ಆಗಿದ್ದ ಗೋಸ್ವಾಮಿಗಳು ಮತ್ತು ಕೃಷ್ಣದಾಸ ಕವಿರಾಜರು ವೃಂದಾವನದಲ್ಲಿ ವಾಸಿಸುತ್ತಾ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸುತ್ತಾ ಮಾಡಿದಂತೆಯೇ ಅಪರಿಮಿತ ವೈದಿಕ ಜ್ಞಾನವನ್ನು ವಿವರಿಸುವ ಕೆಲಸ ಮಾಡಿದರು. ಹುಟ್ಟು, ನಡತೆ, ಪೂರ್ವ ನಡವಳಿಕೆ ಇವುಗಳೊಂದನ್ನು ಲೆಕ್ಕಿಸದೆ ಕೃಷ್ಣ ಪ್ರಜ್ಞೆಯ ಸಾಹಿತ್ಯವನ್ನು ಲೋಕದ ಎಲ್ಲ ಭಾಗಗಳ ಜನತೆಗೆ ದೊರಕಿಸಿದ ಪ್ರಪ್ರಥಮ ಆಚಾರ್ಯರೆಂದರೆ ಶ್ರೀಲ ಪ್ರಭುಪಾದರು. ಶ್ರೀಮದ್ ಭಾಗವತಿನ ಇತ್ತೀಚಿನ ಅಧ್ಯಾಯಗಳನ್ನು ಅವರು ಬರೆಯುತ್ತಿದ್ದ ಸಮಯದಲ್ಲೇ ಅವರ ಸಹಸ್ರಾರು ಮಹಿಳಾ ಪುರುಷ ಶಿಷ್ಯವೃಂದವು ಪ್ರಭುಪಾದರ ಪರವಾಗಿ ವೈದಿಕ ಸಾಹಿತ್ಯವನ್ನು ಜಗತ್ತಿಗೆ ತಲುಪಿಸುವ ಕಾರ್ಯದಲ್ಲಿ ಮಗ್ನವಾಗಿತ್ತು. ವೃಂದಾವನದಲ್ಲಿ ಕುಳಿತು ಶ್ರೀಲ ಪ್ರಭುಪಾದರು ದಶಮಸ್ಕಂದದ ಸಾರಾಂಶಗಳನ್ನು ಬರೆಯುತ್ತಿರುವ ಸಂಗತಿಯನ್ನು ಚೆನ್ನಾಗಿ ತಿಳಿದಿದ್ದ ಆ ಭಕ್ತರು ಅಖಂಡ ಭಾಗವತ ಅನುವಾದ ಕಾರ್ಯವನ್ನು ಮುಗಿಸಲಿಕ್ಕಾಗಿ ಬದುಕಿ ಉಳಿಯುವಂತೆ ಮಾಡು ಎಂದು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದ್ದರು. ಭಗವಾನ್ ಕೃಷ್ಣನ ಬಾಲಲೀಲೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ಎಳೆಯತನದ ಅಥವಾ ವೃದ್ಧಾಪ್ಯದ ಬೌದ್ಧಿಕ ನೆಲೆಗಳ ಆಚೆ ಇರುವ ಸಂಪೂರ್ಣ ಲೋಕೋತ್ತರವಾದ ಪ್ರಜ್ಞೆಯ ವಿಧಾನವನ್ನು ವಿವರಿಸಿದ್ದರು. ಕೃಷ್ಣನ ಈ ಎಲ್ಲ ಲೀಲೆಗಳು ಹಾಗೂ ತಾಯಂದಿರು ಅಭಿವ್ಯಕ್ತಗೊಳಿಸಿದ ಮಹದಾನಂದ ಇವೆಲ್ಲ ಲೋಕೋತ್ತರವಾದವು. ಅವುಗಳಲ್ಲಿ ಯಾವುದೂ ಲೌಕಿಕವಲ್ಲ. ಬ್ರಹ್ಮಸಹಿತದಲ್ಲಿ ಅವುಗಳನ್ನು ಆನಂದ ಚಿನ್ಮಯ ರಸ ಎಂದು ವಿವರಿಸಲಾಗಿದೆ. ಲೌಕಿಕ ಜಗತ್ತಿನಲ್ಲಿ ಇರುವಂತೆಯೇ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕಾತರ, ಪ್ರಲಾಪ ಮತ್ತಿತರ ಸಂವೇದನೆಗಳಿವೆ. ಈ ಸಂವೇದನೆಗಳ ವಾಸ್ತವತೆಯು ಅಲೌಕಿಕ ಜಗತ್ತ ನೆಲೆಯಲ್ಲಿರುವುದರಿಂದ ಈ ಲೌಕಿಕ ಜಗತ್ತಿನ ನೆಲೆಯು ಅದರ ಅನುಕರಣ ಮಾತ್ರವಾಗಿರುವುದರಿಂದ ತಾಯಿ ಯಶೋದೆ ಮತ್ತು ರೋಹಿಣಿಯರು ಅವುಗಳನ್ನು ಅಲೌಕಿಕ ನೆಲೆಯಲ್ಲಿ ಅನುಭವಿಸಿದರು. ಪ್ರಭುಪಾದರು ಹೀಗೆ ಒಂದು ವಿಶಿಷ್ಟ ಮಧುರ ಲೀಲಾ ವಿನೋದ ಕ್ರೀಡೆಯ ಭಾಗವನ್ನು ಬರೆದರು. ಸಲೀಲವಾಗಿ ಅವರು ಕೃಷ್ಣನು ಬೆಣ್ಣೆ ಕದ್ದ ಸಂಗತಿಯನ್ನು, ಅದನ್ನು ಕಪಿಗಳಿಗೆ ಹಂಚಿದ ಸಂಗತಿಯನ್ನು, ತಾಯಿ ಯಶೋದೆಗೆ ವಿಶ್ವರೂಪ ದರ್ಶನ ಮಾಡಿಸಿದ್ದನ್ನು ವಿವರಿಸಿದರು. ಕೃಷ್ಣನ ವಿಶ್ವರೂಪವು ತಾಯಿ ಯಶೋದೆಯ ಅವಿಗೆ ನಿಲುಕಲಿಲ್ಲ ಎಂಬುದನ್ನು ವಿವರಿಸಿದ ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮದೂ ಸೇರಿದಂತೆ ತಮ್ಮ ಅರಿವಿಗೆ ನಿಲುಕದ ಸಂದರ್ಭಗಳ ಮೇಲೆ ಬೆಳಕನ್ನು ಚೆಲ್ಲಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ.
ಅನ್ಮ್ಯೂಟ್ ಮಾಡಿಕೊಳ್ಳಿ ಮಾತಾಜಿ. ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ನಿನ್ನೆ ಓದಿದ್ದೀನಿ ಮಾತಾಜಿ ನಾನು. ನಿನ್ನೆ ಓದಿದ್ದೀರಾ? ಅಲ್ಲ, ಹೌದು ನೀವು ನಿನ್ನೆ ಓದಿದ್ದೀರಿ. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಓದ್ತೇನೆ ಮಾತಾಜಿ, ಒಂದೇ ಸೆಕೆಂಡ್. ಭಗವಂತನಿಗೆ ನಮಸ್ಕಾರ ಮಾಡುವುದನ್ನು. ಮಾತಾಜಿ ಕೇಳಿಸುವುದಿಲ್ಲ ಮಾತಾಜಿ. ಒಂದೇ ಸೆಕೆಂಡ್, ವಾಲ್ಯೂಮ್ ಹರೇ ಕೃಷ್ಣ. ಭಗವಂತನಿಗೆ ನಮಸ್ಕಾರ ಮಾಡುವುದನ್ನು ಬಿಟ್ಟು ಇನ್ನೇನು ಮಾಡುವುದಕ್ಕೂ ತಾಯಿಗೆ ತೋಚಲಿಲ್ಲ. ವಾದದ ಮೂಲಕ ಅಥವಾ ವಿಹಾರದ ಮೂಲಕ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಹೋಗಬಾರದು. ಯಾವ ಕಾರಣವನ್ನೂ ಕೊಡಲಾಗದ ಸಮಸ್ಯೆಯಲ್ಲಿ ನಾವು ಸಿಕ್ಕಿಕೊಂಡಾಗ ಸರ್ವೋತ್ತಮನಾದ ಭಗವಂತನಿಗೆ ಶರಣಾಗಿ ಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುವುದಕ್ಕಿಂತ ಬೇರೆ ಮಾರ್ಗ ಯಾವುದೂ ಇಲ್ಲ. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಸ್ಥಾನ ಭದ್ರ. ತಾಯಿ ಯಶೋದೆ ಇಲ್ಲಿ ಈ ಮಾರ್ಗವನ್ನು ಹಿಡಿದಳು. ಏನೇ ಆಗಲಿ ಮೂಲ ಕಾರಣ ಎಂದರೆ ದೇವೋತ್ತಮ ಪರಮ ಪುರುಷನೇ ಆಗಿದ್ದಾನೆ. ಹತ್ತಿರದ ಕಾರಣವನ್ನು ನಿಶ್ಚಿತಪಡಿಸಿಕೊಳ್ಳಲು ಅಸಾಧ್ಯವಾದಾಗ ಸುಮ್ಮನೆ ಭಗವಂತನ ಚರಣಾರವಿಂದಗಳಿಗೆ ನಮಿಸೋಣ. ಮಗುವಿನ ಬಾಯಲ್ಲಿ ಅತ್ಯದ್ಭುತ ದೃಶ್ಯಗಳನ್ನು ನೋಡಿದಾಗ ತಾಯಿ ಯಶೋದೆಯು ನಿಖರವಾಗಿ ಯಾವುದೇ ಕಾರಣವನ್ನು ಗೊತ್ತು ಮಾಡಲಾಗದಿದ್ದರೂ ಭಗವಂತನೇ ಇದಕ್ಕೆ ಕಾರಣ ಎಂದುಕೊಂಡಳು. ತಾಯಿ ಯಶೋದೆಯು ಬಾಲಕೃಷ್ಣನ ಬಗೆಗೆ ತೋರಿದ ಅಸೀಮ ಭಕ್ತಿಯನ್ನು ಶ್ರೀಲ ಪ್ರಭುಪಾದರು ಸಂಭ್ರಮದಿಂದ ಮೆಚ್ಚಿಕೊಂಡರು. ಭಗವಾನ್ ಕೃಷ್ಣನನ್ನು ಅವ್ಯಾಜ ಪ್ರೀತಿಯಿಂದ ಕಾಣುವ ವೃಂದಾವನದ ಭಕ್ತರಂತೆ ಎಲ್ಲ ಕೃಷ್ಣ ಪ್ರೇಮಿಗಳ ಸಂಕೇತ ಎಂದು ಅವರು ಯಶೋದೆಯನ್ನು ವರ್ಣಿಸಿದರು. ವೃಂದಾವನದಲ್ಲಿ ವಾಸಿಸುವ ಶುದ್ಧ ಭಕ್ತರು ದೈಹಿಕ ಕಲ್ಪನೆಯನ್ನು ಹೊಂದಿಲ್ಲ ಎಂದು ಅವರು ಹೇಳಿದರು. ಪರಮೋಚ್ಚವಾದ ಪ್ರೇಮದಿಂದಲೇ ಆ ಭಕ್ತರು ಭಗವಂತನ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಇದನ್ನು ಚೈತನ್ಯ ಮಹಾಪ್ರಭುಗಳು ಬದುಕಿನ ಪರಮೋತ್ಕೃಷ್ಟತೆ ಕೃಷ್ಣನಲ್ಲಿ ಮಹತ್ ಪ್ರೇಮ ಎಂದು ವರ್ಣಿಸಿದ್ದಾರೆ. ತಾಯಿ ಯಶೋದೆ ಪ್ರಭುಪಾದರು ಹೇಳಿದರು, ಈ ಪರಿಶುದ್ಧ ನೆಲೆಯನ್ನು ತಲುಪಿದವರಲ್ಲಿ ಅಗ್ರಗಣ್ಯಳು. ಸಾಕ ಮಾತಾಜಿ? ಓದಿ ಮಾತಾಜಿ. ತಾವು ಬರೆದದ್ದೆಲ್ಲ ಮುದ್ರಣಗೊಂಡು ವಿತರಿತವಾಗಬೇಕು ಎಂದು ಶ್ರೀಲ ಪ್ರಭುಪಾದರು ಕಾತರಿಸುತ್ತಿದ್ದರು. ಅದು ತಮ್ಮ ಗುರು ಮಹಾರಾಜರಿಗೆ ಸಂದ ಸೇವೆ. ಜಗತ್ತಿನಲ್ಲೆಲ್ಲ ಪುಸ್ತಕ ವಿತರಣೆಯ ಕಾರ್ಯವು ವರ್ಧಿಸುತ್ತಿರುವ ಸುದ್ದಿ ಅವರಿಗೆ ಅಪಾರ ಹರ್ಷ ತಂದಿತ್ತು. ಉತ್ತರ ಮತ್ತು ಪೂರ್ವ ಯುರೋಪಿನ GBCಯ ಹರಿಕೇಶ್ ಸ್ವಾಮಿಗಳು 13 ಭಾಷೆಗಳಲ್ಲಿ ಭಾರಿಯ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಮುದ್ರಿಸುತ್ತಿರುವುದಾಗಿ ವರದಿ ಕಳಿಸುತ್ತಿದ್ದರು. ಈ ವರದಿಯ ಉಪಕ್ರಮಣಿಕೆಯ ಭಾಗವನ್ನು ಕೇಳಿಸಿಕೊಂಡ ಕೂಡಲೇ ಶ್ರೀಲ ಪ್ರಭುಪಾದರು ಉದ್ಗರಿಸಿದರು, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ. ನೀವು ಅವರ ಪ್ರಮುಖ ಮೊಮ್ಮಗ, ಹೀಗೆ ಮುಂದುವರಿಸಿ ಎಂದರು. ಹೀಗೆ ಹಿಂದಿಯಲ್ಲಿ ಶೀಘ್ರವಾಗಿ ಭಾರಿಯ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಹೊರತರುವಂತೆ ಭಾರತದ GBC ಕಾರ್ಯದರ್ಶಿ ಗೋಪಾಲಕೃಷ್ಣರ ಬೆನ್ನು ತಟ್ಟಿದರು. ಹೊಸದಾಗಿ ಪ್ರಕಟಗೊಂಡಿರುವ ಪುಸ್ತಕವನ್ನು ತರದೆ ಬಂದಾಗ ಶ್ರೀಲ ಪ್ರಭುಪಾದರು ಗೋಪಾಲಕೃಷ್ಣರನ್ನು ನಿಧಾನ ಪ್ರವೃತ್ತಿಗಾಗಿ ಛೇಡಿಸುತ್ತಿದ್ದರು. ಆದುದರಿಂದ ಅವರು ಹೊಸ ಗ್ರಂಥವನ್ನು ಮುಂದಿಡುವಾಗ ಮಾತ್ರ ಶ್ರೀಲ ಪ್ರಭುಪಾದರನ್ನು ಕಾಣುವ ಸಂಪ್ರದಾಯವನ್ನು ಆರಂಭಿಸಿದರು. ಜುಲೈ ಮಧ್ಯಭಾಗದಲ್ಲಿ ಅವರು ಹಿಂದಿಯಲ್ಲಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದ ಭಾಗ 2 ತಂದಾಗ ಶ್ರೀಲ ಪ್ರಭುಪಾದರು ಸಂತಸದಿಂದ ಸ್ವೀಕರಿಸಿ ಹೀಗೆ ಹೇಳುತ್ತಿದ್ದರು, ಇದು 2ನೇ ಬಾರಿ ಪುಸ್ತಕವನ್ನು ಸಿದ್ಧಪಡಿಸದಿದ್ದರೆ ಇದನ್ನು ಅವರು ಬರುವುದೇ ಇಲ್ಲ. ಏಕೆಂದರೆ ಹಾಗೆ ಬರಿಗೈಲಿ ಬಂದಾಗಲೆಲ್ಲ ನಾನು ಅಪೇಕ್ಷಿಸುತ್ತೇನಲ್ಲ, ಎಲ್ಲಿ ಪುಸ್ತಕ ಎನ್ನುತ್ತೇನಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಮಾತಾಜಿ. ಓಕೆ ಪ್ರವೀಣ ಮಾತಾಜಿ. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ನೆನೆ ದಿವಸ ನಾವು ತಿಳ್ಕೊಂಡ್ವಿ ಪ್ರಭುಪಾದ್ರು ಅವ್ರಿವಾಗ ವೃಂದಾವನದಲ್ಲಿ ಇದ್ದಾರೆ. ಅವರ ದೇಹ ಸ್ಥಿತಿ ಸ್ವಲ್ಪ ಈಗ ವಾತಾವರಣ ಬದಲಾಗಿರೋದ್ರಿಂದ, ಈಗ ಏನು ಆಚೆ ಬೇಸಿಗೆ ಕಾಲ ಮುಗ್ದು ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಪ್ರಭುಪಾದ್ರಿಗೆ ಅದು ಒಂದು ಹಿತವಾದ ವಾತಾವರಣ ತಂದ್ಕೊಟ್ಟಿದೆ. ಸೊ ಪ್ರಭುಪಾದ್ರನು ಸಹ ಇವಾಗ ತಮ್ಮ ದಿನಚರಿಯಲ್ಲಿ ಇವಾಗ ಬದಲಾವಣೆ ಆಗಿದೆ. ಅವ್ರಿವಾಗ ವಾಕಿಂಗ್ ಎಲ್ಲ ಹೋಗೋದು, ಮತ್ತೆ ಭಗವದ್ಗೀತೆ ಭಾಗವತ ಅದೆಲ್ಲ ಶ್ರವಣ ಮಾಡೋದು, ಮತ್ತೆ ಅವ್ರದ್ದು ಅನುವಾದ ಕಾರ್ಯದಲ್ಲೆಲ್ಲ ಅವ್ರು ತುಂಬಾ ತೊಡಗಿಸ್ಕೊಂಡಿದ್ದಾರೆ. ಈ ತರ ಇದ್ದಾಗ ಅವ್ರಿಗೆ ತುಂಬಾ ಹೆಚ್ಚು ಅವ್ರಿಗೆ ಸಂತೋಷವನ್ನ ತಂದ್ಕೊಡ್ತಿದ್ದಂತಹ ಸುದ್ದಿ ಅಂತಂದ್ರೆ ಅವರ ಪುಸ್ತಕಗಳು ಎಷ್ಟು ಮಾರಾಟ ಆಗಿದೆ ಆ ವಿಷಯ ಅವ್ರಿಗೆ ತುಂಬಾ ಸಂತೋಷ ಕೊಡ್ತಾ ಇತ್ತು, ಅವ್ರಿಗೆ ಹುಮ್ಮಸ್ ಕೊಡ್ತಾ ಇತ್ತು. ಮತ್ತೆ ಇದೇ ತರ ಇದ್ದಾಗ ಅವ್ರಿಗೊಂದು ಕಹಿ ಸುದ್ದಿ ಸಿಗುತ್ತೆ. ಏನಂದ್ರೆ ಮಾಯಾಪುರದಲ್ಲಿರುವಂತಹ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಮತ್ತೆ ಅಲ್ಲಿರುವಂತಹ ಏನು ಶಿಷ್ಯರಿಗೂ ಸಹ ಭಕ್ತರಿಗೂ ಸಹ ಅಲ್ಲಿ ತುಂಬಾ ಹಾನಿಯನ್ನು ಉಂಟು ಮಾಡಿದ್ದಾರೆ. ಅವ್ರನ್ನ ಜೈಲಿಗೂ ಸಹ ಹಾಕಿದ್ದಾರೆ ಅಂತ ಗೊತ್ತಾದಾಗ ಪ್ರಭುಪಾದರಿಗೆ ತುಂಬಾನೇ ನೋವಾಗುತ್ತೆ. ಅದಾದ್ಮೇಲೆ ಅವ್ರಿಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವ್ರಿಗೆ ವರದಿ ಏನಿರುತ್ತೆ, ಇಲ್ಲಿ ಇವರೇ ಅಂದ್ರೆ ದನಗಳಿಗೆ ಅವರು ತೊಂದರೆ ಕೊಟ್ಟಿರೋದಕ್ಕೋಸ್ಕರ ಏನು ಇಲ್ಲಿ ಜನಗಳು ಮುತ್ತಿಗೆ ಹಾಕಿದ್ದಾರೆ ಅನ್ನೋ ಒಂದು ವರದಿ ಗೊತ್ತಾಗತ್ತೆ. ಆಮೇಲೆ ಅವ್ರಿಗೆ ನಿಜ ಸ್ಥಿತಿ ಗೊತ್ತಾದಾಗ ಅವರು ಯೋಚನೆ ಮಾಡ್ತಾರೆ, ಅಂದ್ರೆ ನಮ್ ಕಡೆಯಿಂದ ಏನು ತಪ್ಪಿಲ್ಲ, ಸೊ ಭಗವಂತ ಅವರು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಏನಾಗ್ತಾ ಇದೆ, ಕೃಷ್ಣನಿಗಾಗಿ ಜೀವವನ್ನೇ ಅರ್ಪಿಸಲು ಸಿದ್ಧರಾಗಿರುವ ಮಾಯಾಪುರದ ಭಕ್ತರ ಬಗೆಗೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರ ಕಂಠ ಗದ್ಗದಿತವಾಗಿ ಅವರು ಅಳಲಾರಂಭಿಸಿದರು. ಅಂದ್ರೆ ಇವಾಗ ಅವರು ತಮ್ಮ ಒಂದು ಪ್ರಾಣವನ್ನೇ ಅವರು ಒತ್ತೆ ಇಟ್ಟು ಅಲ್ಲಿ ಅವರು ಇದ್ದಾರೆ ನೋಡಿ, ಅಲ್ಲಿಂದ ಯಾರನ್ನು ಎದುರ್ಕೊಂಡು ಹೊರಗಡೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರಿಗೆ ಇವರೆಲ್ಲರೂ ಸಹ ಜೈಲಲ್ಲಿ ಇದ್ದಾರೆ, ಮತ್ತೆ ಬೇರೆಯವರೆಲ್ಲರೂ ಸಹ ಅಲ್ಲಿ ಒಂದು ಆತಂಕದ ಸ್ಥಿತಿಯಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಕೃಷ್ಣನಿಗೋಸ್ಕರ ಜೀವವನ್ನೇ ಅರ್ಪಿಸ್ಲಿಕ್ಕೆ ಸಿದ್ಧರಾಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಯಾಪುರದ ಭಕ್ತರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಕಂಠ ಗದ್ಗದಿತವಾಗುತ್ತೆ. ಅವರು ಅಲ್ಲಿಗೂ ಸಹ ಶುರು ಮಾಡ್ತಾರೆ, ಕೃಷ್ಣ ಅವರಿಗೆ ಶ್ರೀರಕ್ಷೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಅವಾಗ ಜ್ಞಾಪಿಸ್ಕೋತಾರೆ, ಹರಿದಾಸ ಠಾಕೂರು ಅವ್ರ ಎಂತಹ ಭಕ್ತ ಅಲ್ವಾ, ಅವ್ರನ್ನ ನಾಮಾಚಾರ್ಯ ಅಂತಲೂ ನಾವು ಕರಿತೀವಿ, ಅಂತವ್ರನ್ನು ಸಹ ಸೆರೆಮನಿಲಿ ಇರಿಸಿ ಒಡೆಯಲಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಜ್ಞಾಪಿಸ್ಕೋತಾರೆ. ಮತ್ತೆ ಪ್ರಹ್ಲಾದ ಮಹಾರಾಜನನ್ನು ಸಹ ನರಸಿಂಹ ಬಂದು ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋ ತನಕನೂ ಸಹ ಅವ್ನಿಗೆ ಎಷ್ಟು ಅವ್ರ ತಂದೆನೆ ಸ್ವತಃ ತಂದೆನೆ ಎಷ್ಟು ಹಿಂಸೆನ ಕೊಟ್ರು, ಅವ್ರನ್ನ ಸಾಯಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ರು ಅಂತ ಹೇಳ್ಬಿಟ್ಟು ಅವರು ಜ್ಞಾಪಿಸ್ಕೋತಾರೆ. ಅದಾದ್ಮೇಲೆ ಅಳ್ತಾನೆ ಮಾಯಾಪುರದ ಭಕ್ತರೆಲ್ಲರೂ ಸಹ ತಮ್ಮ ಮುಂದೆ ನಿಂತಿದ್ದಾರೇನೋ ಅನ್ನೋ ತರ ಅವ್ರಿಗೆ ಹೇಳ್ತಾ ಇದಾರೆ. ಅಲ್ಲಿಂದನೇ ಅವ್ರು ಮಾತಾಡ್ತಾ ಇದ್ದಾರೆ, ತನ್ನ ಮುಂದೆನೆ ನಿಂತಿದ್ದಾರೆ ಅಂತ ಅನ್ಕೊಂಡು ಅವ್ರು ಭಾವಿಸ್ಕೊಂಡು, ಹೆದರ್ಬೇಡಿ ನೀವು, ಕೃಷ್ಣ ನಿಮ್ಮನ್ನ ರಕ್ಷಿಸ್ತಾನೆ, ನಮ್ಮ ತಿಳುವಳಿಕೆ ಪ್ರಕಾರ ನಾವ್ ಏನ್ ಆಗತ್ತೋ ಅದೆಲ್ಲಾನು ಸಹ ನಾನು ಕೈಲಾದದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಚಳುವಳಿಯನ್ನು ವಿಶ್ವದ ಎಲ್ಲ ಮೂಲೆಗಳಲ್ಲಿ ಹರಡಬೇಕೆಂದು ಚೈತನ್ಯ ಮಹಾಪ್ರಭುಗಳು ಬಯಸಿದರು. ನಾವು ಪರಿಮಿತಿ ಉಳ್ಳವರು ಎಂದರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಏನಿತ್ತು ಅಂದ್ರೆ ಪ್ರತಿಯೊಂದು ಈ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಮೂಲೆಗೂ ಹಳ್ಳಿಗೂ ನಗರ ಪ್ರದೇಶ ಎಲ್ಲಾ ಕಡೆನೂ ಸಹ ಈ ಕೃಷ್ಣ ಪ್ರಜ್ಞೆನ ಹರಡ್ಬೇಕು ಅಂತ ಅವ್ರಿಗೆ ಇಚ್ಛೆ ಇದೆ. ಆದ್ರೆ ನಾವು ಪರಿಮಿತಿ ಉಳ್ಳವರು, ಅಂದ್ರೆ ನಮ್ಮ ಶಕ್ತಿ ಅನ್ನೋದು ಒಂದು ಮಿತಿ ಅಂತ ಇದೆ ಅಲ್ವಾ, ನಾವು ಅಪರಿಮಿತರಲ್ಲ, ನಾವು ಪರಿಮಿತರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಭುಪಾದರು. ಪ್ರಭುಪಾದರ ದುಃಖ ಶಮನಕ್ಕಾಗಿ ತಮಾಲ ಕೃಷ್ಣರು ಪೂರ್ವ ಯುರೋಪಿನಲ್ಲಿ ಪುಸ್ತಕಗಳನ್ನು ಹಂಚುತ್ತಿದ್ದ ಘನಶ್ಯಾಮರಿಂದ ಬಂದ ಇತ್ತೀಚಿನ ವರದಿಯನ್ನ ಓದಲಾರಂಭಿಸಿದರು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಪ್ರಭುಪಾದರಿಗೆ ತುಂಬಾ ಸಂತೋಷ ಕೊಡ್ತಾ ಇದ್ದಂತ ವಿಷಯ ಏನು ಅಂತಂದ್ರೆ ಪುಸ್ತಕದ ವರದಿ. ಈಗ ಅದಕ್ಕೋಸ್ಕರ ಪ್ರಭುಪಾದ ಇಷ್ಟು ದುಃಖದಲ್ಲಿದಾರಲ್ಲ ಅಂತ ಹೇಳ್ಬಿಟ್ಟು ತಮಾಲ ಕೃಷ್ಣ ಏನ್ ಮಾಡ್ತಾರೆ, ಪೂರ್ವ ಯುರೋಪಿನಲ್ಲಿ ಘನಶ್ಯಾಮ ಅನ್ನೋ ಭಕ್ತ ಅವರು ಪುಸ್ತಕಗಳನ್ನ ಹಂಚ್ತಾ ಇದ್ರು. ಅವ್ರು ಎಷ್ಟು ಹಂಚಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ವರದಿಯನ್ನ ಓದಲಿಕ್ಕೆ ಆರಂಭಿಸ್ತಾರೆ. ಅತ್ಯಪೂರ್ವ ಯಶಸ್ಸಿನ ಸುದ್ದಿಯು ಪ್ರಭುಪಾದರ ಗಮನವನ್ನು ಸೆಳೆದು ಮಾಯಾಪುರವನ್ನು ಮರೆಸಿತು. ನಕ್ಕು ಅವರು ಹೇಳಿದ್ರು, ಅದು ನಿಜವಾಗಿ ಚಾಲಕ ಶಕ್ತಿ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವರು ಅಷ್ಟೊಂದು ಪುಸ್ತಕಗಳನ್ನ ಮಾರಿದ್ದಾರೆ, ಅದಕ್ಕೆ ಇದನ್ನ ಕೇಳಿ ಪ್ರಭುಪಾದರಿಗೆ ಸಂತೋಷ ಆಯ್ತು. ಅವರು ಹೇಳ್ತಾರೆ, ಹೌದು ಅಂದ್ರೆ ಭಗವಂತನೇ ಇದನ್ನೆಲ್ಲಾನು ಮಾಡ್ತಾ ಇದ್ದಾನೆ. ಚಾಲಕ ಶಕ್ತಿ ಕುರಿತಾಗಿ ಮತ್ತೆ ಅವರು ಭಗವಂತನ ಪ್ರಶಂಸನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ತಮಾಲ ಕೃಷ್ಣರು ಅವರ ವರದಿಯನ್ನ ಅವರು ಮುಂದುವರಿಸ್ತಾರೆ. ನಾವೆಲ್ಲೆಲ್ಲಿ ಹೋದ್ರುನು ಜನ ನಿಮ್ಮನ್ನು ಬಲ್ಲರು ಅಥವಾ ನಿಮ್ಮ ಪುಸ್ತಕಗಳನ್ನು ಓದಿ ಕೃಷ್ಣನ ಬಗೆಗೆ ನಿಮ್ಮ ಬಗೆಗೆ ತಿಳಿಯುವ ಉತ್ಸಾಹಿಗಳು ಕಮ್ಯುನಿಸ್ಟ್ ದೇಶಗಳಲ್ಲಿ ನಿಮ್ಮ ಪುಸ್ತಕಗಳನ್ನು ಹಂಚಿರುವ ಯಾವನಾದ್ರೂ ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ನಿಮ್ಮ ಪುಸ್ತಕಗಳನ್ನು ಇವರಷ್ಟು ಮೆಚ್ಚುವವರಿಲ್ಲ ಎಂದು ನನ್ನ ಹೇಳಿಕೆಯನ್ನು ಸಮರ್ಥಿಸುತ್ತಾನೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವ್ರು ಯಾರೇ
ಯಾರ ಹತ್ರನೇ ಹೋಗ್ಲಿ ಪುಸ್ತಕಗಳನ್ನ ಹಂಚ್ಲಿಕ್ಕೆ. ಅವಾಗ ಅವರು ಹೇಳ್ತಾರಂತೆ, ಓ ಇದಾ ಪ್ರಭುಪಾದ್ರು ಬರ್ದಿರೋಂತ ಪುಸ್ತಕನ, ನಮಗ್ ಗೊತ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ಗುರ್ತಿಸ್ತಾ ಇದಾರೆ, ಎಲ್ಲಾ ಕಡೆನೂ ಗುರ್ತಿಸ್ತಾ ಇದಾರೆ. ಅಂದ್ರೆ ಇಷ್ಟೊಂದು, ಅದು ಕಮ್ಯುನಿಸ್ಟ್ ದೇಶಗಳಲ್ಲಿ ಅಂದ್ರೆ ಬೇರೆ ಪುಸ್ತಕಗಳಿಗೆ ಇರೋ ಅಷ್ಟು ಅಂದ್ರೆ ರೆಕಗ್ನಿಷನ್ ಪ್ರಭುಪಾದರ ಪುಸ್ತಕಗಳಿಗೆ ಇರೋಷ್ಟು ರೆಕಗ್ನಿಷನ್ ಬೇರೆ ಪುಸ್ತಕಗಳಿಗೆ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಎಲ್ಲರೂ ಸಹ ನಿಮ್ಮ ಪುಸ್ತಕಗಳನ್ನ ಮೆಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಪತ್ರ ಓದ್ತಾ ತಲೆ ಎತ್ತಿ ತಮಾಲಕೃಷ್ಣರು ವ್ಯಾಖ್ಯಾನಿಸಿದರು. ಶಿಲಪ್ರಭುಪಾದರೆ ಘನಶ್ಯಾಮರು ಎಲ್ಲಾ ಕಡೆ ಓಡಾಡಿದರು. ಅಂತಹವರು ಜಗತ್ತಿನ ಬೇರ್ಯಾವ ಭಾಗದಲ್ಲೂ ನಿಮ್ಮ ಪುಸ್ತಕಗಳನ್ನು ಕಮ್ಯುನಿಸ್ಟ್ ದೇಶಗಳಷ್ಟು ಮೆಚ್ಚುವವರಿಲ್ಲ ಎಂದಿದ್ದಾರೆ. ಈಗ ಇಲ್ಲಿ ಘನಶ್ಯಾಮರು ತುಂಬಾ ಕಡೆ ಓಡಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಪುಸ್ತಕಗಳನ್ನ ಕಮ್ಯುನಿಸ್ಟ್ ದೇಶದಲ್ಲಿ ಮೆಚ್ತಾರಲ್ಲ, ಅಷ್ಟು ನನ್ ಮೆಚ್ಚುಗೆನ ನಾನು ಬೇರೆ ಎಷ್ಟೊಂದ್ ಕಡೆ ಓಡಾಡಿದ್ದೀನಲ್ವಾ, ಅಲ್ಲಿರೋ ಜನಗಳ ಬಾಯಿಂದ ನಾನು ಕೇಳಿಲ್ಲ ಅಂತ ಹೇಳ್ತಾರೆ. ಅವಾಗ ಪ್ರಭುಪಾದ್ರೆ ಹೇಳ್ತಾರೆ, ಹೌದು, ಆ ಒಂದು ಕಮ್ಯುನಿಸ್ಟ್ ದೇಶಗಳಲ್ಲಿ ಅವರು ತುಂಬಾ ಹಸಿದಿದ್ದಾರೆ, ಅವರು ಆಧ್ಯಾತ್ಮಿಕವಾಗಿ ಹಸಿದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಕೆಲವು ದಿನಗಳಾದ ಮೇಲೆ ಒಂದು ಸಮಗ್ರ ಸ್ಥಳ ನಿಬದ್ಧ ವರದಿಯೊಂದನ್ನ ಜಯಪತಾಕ ಸ್ವಾಮಿ ಮಾಯಾಪುರದಿಂದ ಅಂಚೆಯಲ್ಲಿ ಕಳಿಸಿದ್ದರು. ಈಗ ಅವ್ರಿಗೊಂದು ಒಂದು ನ್ಯೂಸ್ ಬರುತ್ತೆ, ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಕಳಿಸಿದ್ದಾರೆ. ಏನಂತಂದ್ರೆ ಅಲ್ಲಿ ಏನ್ ನಡೆದಿದೆ, ಆ ಮುಸ್ಲಿಮರ ದಾಳಿ ನಡೆದಿದೆಯಲ್ಲ, ಅದರಿಂದ ಅಲ್ಲಿರುವಂತಹ ಮಾಯಾಪುರದಲ್ಲಿರುವಂತಹ ಹಿಂದೂಗಳು ಅವ್ರು ತುಂಬಾ ಸಿಟ್ಟಿಗೆ ಎದ್ದಿರ್ತಾರೆ. ಅವ್ರು ಇವಾಗ ದೇವಾಲಯಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅವರು ಸಾಮೂಹಿಕ ಅರ್ಜಿಯನ್ನ ಕಳಿಸ್ತಾ ಇದ್ದಾರೆ. ಮತ್ತೆ ಭವಾನಂದ ಮತ್ತಿತರ ಭಕ್ತರನ್ನ ಸರಪಣಿ ಸಮೇತ ಅವ್ರನ್ನ ಹೇಗೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ, ಭವಾನಂದ ಅವ್ರನ್ನ ಅವರೇ ಅಲ್ವಾ, ಅದು ಆ ಒಂದು 250 ಜನ ದಾಳಿ ಮಾಡಿದಾಗ ಅವ್ರನ್ನೆಲ್ಲ ಚದುರಿಸ್ಲಿಕ್ಕೆ ಅವರು ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾರೆ. ಆದ್ರೂ ಸಹ ಯಾರು ಎದುರ್ಕೊಳೋದಿಲ್ಲ, ಅವ್ರು ಹೋಗೋದೇ ಇಲ್ಲ. ಮತ್ತೆ ಇನ್ನೊಂದ್ಸತಿ 2ನೇ ಬಾರಿ ಆರಿಸಿದಾಗ 2 ಭಕ್ತರಿಗೆ ಅಂದ್ರೆ ಕೆಲವು ಜನಗಳಿಗೆ ಅಲ್ಲಿ ತೊಂದರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಭವಾನಂದ ಅವ್ರನ್ನ ಮತ್ತೆ ಬೇರೆ ಭಕ್ತರನ್ನ ಹೇಗೆ ಅವರು ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ, ಸರಪಣಿ ಹಾಕೊಂಡು ಅವ್ರನ್ನ ಜೈಲಿಗೆ ಹಾಕ್ಲಿಕ್ಕೆ ಸರಪಣಿ ಸಮೇತ ನವದ್ವೀಪದಿಂದ ಕೋರ್ಟಿನವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತೆಂದು, ಆದರೆ ನವದ್ವೀಪದ ಜನರು ಬಂಧಿತರಿಗೆ ಅಪಾರ ಗೌರವವನ್ನು ಸೂಚಿಸಿದರೆಂದು ವಿವಿಧ ವಿವರಗಳನ್ನ ಜಯಪತಾಕರು ವರದಿಯಲ್ಲಿ ಸೂಚಿಸಿದರು. ಸೊ ಇಲ್ಲಿ ಏನೇ ಹೇಳ್ತಾ ಇದ್ರೆ ಅಂದ್ರೆ, ಆ ಜೈಲಿನಿಂದ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಭವಾನಂದ ಮತ್ತೆ ಬೇರೆ ಭಕ್ತರನ್ನ ಸರಪಣಿ ಸಮೇತ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆರವಣಿಗೆಯಲ್ಲಿ. ಆದ್ರೆ ನವದ್ವೀಪದ ಜನರು ಅವರ ಬಂಧಿತರು, ಆದ್ರೆ ಅವ್ರನ್ನ ತುಂಬಾ ಗೌರವದಿಂದ ನೋಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಜಯಪತಾಕ ಸ್ವಾಮಿ ಅವರು ವರದಿಯಲ್ಲಿ ಸೂಚಿಸಿರ್ತಾರೆ. ಭಕ್ತರು ಇನ್ನ ಸೆರೆಮನೆಯಲ್ಲೇ ಇದ್ದಾರೆ, ಅವರು ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವರದಿ ಪ್ರಭುಪಾದರಿಗೆ ಅಂದ್ರೆ ಆಶಾದಾಯಕವಾಗಿತ್ತು. ಅಂದ್ರೆ ಮಾಯಾಪುರದಲ್ಲಿ ಈಗ ಅಂದ್ರೆ ಪ್ರಸಾದ ವಿನಿಯೋಗ ಅದೆಲ್ಲನೂ ಮುಂದುವರೆದಿದೆ. ಮತ್ತೆ ಅವರು ಎಲ್ಲರನ್ನು ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಅವರು ಸೆರೆಮನೆಯಲ್ಲಿ ಇದ್ರೂ ಸಹ ಗೌರವವನ್ನು ಸೂಚಿಸ್ತಾ ಇದ್ದಾರೆ ಎಲ್ಲಾ ಜನಗಳು ಅಂತ ಹೇಳ್ಬಿಟ್ಟು ಅವರಿಗೆ ಆಶಾದಾಯಕವಾದ ಒಂದು ವಿಚಾರವಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಪುಸ್ತಕ ವಿತರಣೆ ವರ್ಧಿಸ್ತಾ ಇತ್ತು. ಈ ತರ ನಡೆದರೂ ಸಹ ಪುಸ್ತಕ ವಿತರಣೆಯಲ್ಲಿ ಏನು ಕಡಿಮೆ ಆಗಿರ್ಲಿಲ್ಲ, ಅದು ಜಾಸ್ತಿನೇ ಆಗ್ತಾ ಇದೆ. ಪ್ರಚಾರಕರ ತಂಡ ಎಲ್ಲಿಗೆ ಹೋದ್ರು ಸಹ ಗೌರವಪೂರ್ಣ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ಶಿಲಪ್ರಭುಪಾದರು ನುಡಿದ ಭವಿಷ್ಯ ಆಯ್ತು. ಅಂದ್ರೆ ಶಿಲಪ್ರಭುಪಾದರು ಈ ಘಟನೆನ ಕೇಳಿದ್ಮೇಲೆ ಅವ್ರು ಹೇಳ್ತಾರೆ, ಅಂದ್ರೆ ಈ ಘಟನೆಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ಬೋದಾ ಅಂತ ಹೇಳ್ಬಿಟ್ಟು ತಮಾಲಕೃಷ್ಣ ಅವ್ರು ಹೇಳಿದಾಗ ಶಿಲಪ್ರಭುಪಾದರು ಏನ್ ಹೇಳ್ತಾರೆ, ಇಲ್ಲ, ಇವಾಗ ಕೃಷ್ಣ ಮತ್ತೆ ಕಂಸರ ಯುದ್ಧದಲ್ಲಿ ಯಾವಾಗ್ಲೂ ಕೃಷ್ಣನೇ ಗೆಲ್ತಾನೆ, ಕೃಷ್ಣನಿಗೆ ಜಯ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ನಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳಿರ್ತಾರೆ. ಆವಾಗ ಇವಾಗ ಶಿಲಪ್ರಭುಪಾದರು ಹೇಳಿದಂತಹ ಭವಿಷ್ಯವಾಣಿ ಈಗ ನಿಜವಾಗ್ತಾ ಇದೆ. ಘಟನೆಯು ಭಕ್ತರ ಪರವಾಗಿ ತಿರುವು ಪಡೆದಿತ್ತು. ಕೃಷ್ಣ ಭಕ್ತರ ಮೇಲೆ ಆಕ್ರಮಣ ಮಾಡುವುದರ ಮೂಲಕ ಕೆರೆಯ ಹಾವನ್ನು ಮೇಲೆತ್ತುತ್ತೇವೆಂದು ಶತ್ರುಗಳು ಭಾವಿಸಿದ್ದರು. ನೋಡಿ, ಅವ್ರೇನ್ ಯೋಚನೆ ಮಾಡಿರ್ತಾರೆ, ಆ ಮುಸ್ಲಿಮರು ದಾಳಿ ಮಾಡಿರೋರು 250 ಜನ, ನಾವ್ ಏನು ಅಂದ್ರೆ ಇವ್ರಿಗೇನ್ ಅಷ್ಟೊಂದ್ ಶಕ್ತಿ ಇಲ್ಲ, ಬರೇ ಕೆರೆಯಲ್ಲಿರೋ ಒಂದು ಕೆರೆ ಹಾವನ್ನ ನಾವ್ ಮೇಲೆತ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿರ್ತಾರೆ. ಆದ್ರೆ ಅವ್ರು ನಿಜವಾಗಿ ಎತ್ತಿರೋದು ನಾಗರ ಹಾವನ್ನ ಅಂತ ಹೇಳ್ಬಿಟ್ಟು ಈಗ ಅರ್ಥ ಮಾಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದಾರೆ. ಶ್ರೀಮದ್ ಭಾಗವತದ ಅನುವಾದ ಕಾರ್ಯದ ದೃಷ್ಟಿಯಿಂದ ಜುಲೈ ಪ್ರಭುಪಾದರಿಗೆ ಒಳ್ಳೆಯ ತಿಂಗಳಾಗಿದೆ. ಸೊ ಇವಾಗ ಅಲ್ಲಿ ಜುಲೈ ತಿಂಗಳಲ್ಲಿ ಪ್ರಭುಪಾದರು ಇವಾಗ ಚೆನ್ನಾಗಿ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ಅವ್ರಿಗೆ ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿತ್ತಲ್ವಾ, ಅವಾಗ ಅವ್ರಿಗೆ ಡಿಕ್ಟೇಟಿಂಗ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಅವ್ರು ಮಾಡ್ತಾ ಇದಾರೆ. ಪ್ರತಿದಿನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಅವರು ಡಿಕ್ಟೇಟಿಂಗ್ ಕಾರ್ಯಕ್ರಮವನ್ನ ಅವರು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ದಶಮ ಸ್ಕಂದದ 8ನೇ ಮತ್ತೆ 9ನೇ ಅಧ್ಯಾಯಗಳ ಅನುವಾದ ಮುಗಿಸ್ಬಿಟ್ಟಿದ್ದಾರೆ. ಇದು ಪ್ರಭುಪಾದರಿಗೆ ತುಂಬಾ ಸಂತೋಷ ಕೊಡುವಂತ ವಿಷಯ ಆಗಿತ್ತು. ಶ್ರೀಮದ್ ಭಾಗವತದ ಕೆಲಸ ಮಾಡ್ತಾ ಅವರು ತಮ್ಮ ದೈಹಿಕ ಸಂವೇದಗಳನ್ನ ಅವರು ದಾಟಿ ನಿಂತಿದ್ರು. ಅಂದ್ರೆ ನೋಡಿ, ಅವ್ರಿಗೆ ಜಸ್ಟ್ ಮಲ್ಕೊಂಡಿದ್ರೆ ಅವ್ರಿಗೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವ್ ಇದಕ್ಕಿಂತ ಮುಂಚೆ ನೋಡಿರೋ ಹಾಗೇನೆ ಯಾರಾದ್ರೂ ಒಬ್ರು ಸಹಾಯ ಮಾಡ್ಬೇಕಾಗಿತ್ತು, ಮತ್ತೆ ಅವ್ರು ಏನಾದ್ರು ಮಾತಾಡ್ಬೇಕಾದ್ರೆ ಬೆನ್ನನ್ನ ನೀವಬೇಕಾಗಿತ್ತು, ಅವಾಗ ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಿತ್ತು. ಮತ್ತೆ ಅವರ ಧ್ವನಿ ಅಂತೂ ತುಂಬಾ ಕ್ಷೀಣಿಸ್ಬಿಟ್ಟಿತ್ತು. ಆದ್ರೂ ಸಹ ಈಗ ಅವರು ತಮ್ಮ ದೈಹಿಕ ಸ್ಥಿತಿಯನ್ನ ಅವರು ದಾಟಿ ನಿಂತಿದ್ದಾರೆ. ಅವರು ಈಗ ನಮ್ಗೆ ಗೊತ್ತಾಗ್ತಿದೆ, ಅವರು ಆತ್ಮದ ಒಂದು ಏನು
ದೈಹಿಕ ಒಂದು ಸ್ಥಿತಿಯಲ್ಲಿ ಅವರಿಲ್ಲ, ಅವರು ಆತ್ಮದ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ವಾಸ್ತವವಾಗಿ ಹೃದಯದ ಬಡಿತದ ಸಮಸ್ಯೆ, ಕ್ಷೀಣ ಧ್ವನಿಯ ಸಮಸ್ಯೆ ಮತ್ತು ನಿಶ್ಶಕ್ತಿ ಅವ್ರನ್ನ ಕಾಡ್ತಾ ಇತ್ತು. ಸೊ ಪ್ರಭುಪಾದ್ರಿಗೆ ಏನೆಲ್ಲ ತೊಂದರೆ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೃದಯದ ಬಡಿತದ ಸಮಸ್ಯೆ ಇತ್ತು, ಪಾಲ್ಪಿಟೇಷನ್ ಇತ್ತು, ಮತ್ತೆ ಅವ್ರ ಧ್ವನಿನೂ ಸಹ ತುಂಬಾ ಕ್ಷೀಣವಾಗಿತ್ತು, ಮತ್ತೆ ನಿಶ್ಶಕ್ತಿ ಸಹ ಕಾಡ್ತಾ ಇತ್ತು. ಕುಳಿತುಕೊಳ್ಳೋದು ಸಹ ಅವ್ರಿಗೆ ಕಷ್ಟ ಆಗ್ತಿತ್ತು. ಆದ್ರೂ ಸಹ ಅವರು ಒಮ್ಮೆ ಕೆಲಸ ಆರಂಭಿಸಿದ್ರೆ ಯಾವ್ದು ಅವರನ್ನ ತಡಿತಿರ್ಲಿಲ್ಲ, ಇದು ಯಾವ್ದೂ ಸಹ ಅವ್ರಿಗೆ ಅಡ್ಡಿ ಬರ್ತಾ ಇರ್ಲಿಲ್ಲ. ಇದೆಲ್ಲ ಏನೆಲ್ಲ ಕೊಟ್ಟಿದ್ದಾರೆ, ಹೃದಯದ ಬಡಿತದ ಸಮಸ್ಯೆ, ಕ್ಷೀಣ ಧ್ವನಿಯ ಸಮಸ್ಯೆ, ಇದು ಯಾವ್ದನ್ನು ಸಹ ಅವ್ರಿಗೆ ಅಡ್ಡ ಬರ್ತಾ ಇರ್ಲಿಲ್ಲ. ಅವರು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ತಮ್ಮ ದೇಹ ಸ್ಥಿತಿಯ ಪರಿವೇ ಇಲ್ಲದೆ ಅವರು ತಮ್ಮ ಡಿಕ್ಟೇಟಿಂಗ್ ಯಂತ್ರಕ್ಕೆ ಮಾತನಾಡುತ್ತಾ ಶ್ರೀಲ ಪ್ರಭುಪಾದರು ಬಾಲಕ ಕೃಷ್ಣನ ನಾಮಕರಣ ಮಹೋತ್ಸವವನ್ನು ನಂದ ಮಹಾರಾಜರ ವಂಶ ಪುರೋಹಿತರಾದ ಗರ್ಗ ಮುನಿಗಳು ಹೇಗೆ ಮಾಡಿದರೆಂಬ ಸಂಗತಿಯನ್ನ ಸಮಾಹಿತ ಮನಸ್ಕರಾಗಿ ವ್ಯವಸ್ಥಿತವಾಗಿ ಚಿತ್ರಿಸಿದರು. ಇವಾಗ ಅವ್ರು ಏನ್ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ಅಂತಂದ್ರೆ, ಅವರು ಕೃಷ್ಣನ ನಾಮಕರಣ ಅಂದ್ರೆ ಕೃಷ್ಣನ ಇವಾಗ ಜನನ ಆಗಿದೆ, ಮತ್ತೆ ಅವ್ರು ಇವಾಗ ವಸುದೇವ ಅವ್ರನ್ನ ಗೋಲೋಕಕ್ಕೂ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಗೋಕುಲದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಗೋಕುಲದಲ್ಲಿ ಈಗ ನಾಮಕರಣ ಮಾಡ್ತಾ ಇದ್ದಾರೆ ಗರ್ಗ ಮುನಿಗಳು, ನಂದ ಮಹಾರಾಜನ ವಂಶ ಪುರೋಹಿತರು ಗರ್ಗ ಮುನಿಗಳು. ಅವ್ರು ಇವಾಗ ನಾಮಕರಣ ಮಾಡ್ತಾ ಇದ್ದಾರೆ. ಎಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಆ ಒಂದು ಹಸುವಿನ ಕೊಟ್ಟಿಗೆಯಲ್ಲಿ ಅವರು ನಾಮಕರಣ ಮಾಡ್ತಿದ್ದಾರೆ. ಆ ಸಂದರ್ಭವನ್ನ ಈಗ ಪ್ರಭುಪಾದರು ನೋಡಿ ವ್ಯವಸ್ಥಿತವಾಗಿ ಅವರು ಚಿತ್ರಿಸ್ತಾ ಇದ್ದಾರೆ, ಅಂದ್ರೆ ಡಿಕ್ಟೇಟ್ ಮಾಡ್ತಾ ಇದ್ದಾರೆ ಆ ಡಿಕ್ಟಾಫೋನ್ ಅಲ್ಲಿ. ಆ ಸಾರಾಂಶದ ಭಾಗದಲ್ಲಿ ಶ್ರೀಲ ಪ್ರಭುಪಾದ್ ಇವಾಗ ತಮ್ಮ ಸ್ವಂತ ಅನುಭವ ಸಾಕ್ಷಾತ್ಕಾರದಿಂದ ಹೇಳ್ತಿದ್ರು. ಅಂದ್ರೆ ಅವರೇ ನೋಡಿದಾರೇನೋ ಅನ್ನೋ ತರ ಅವರು ಸ್ವಂತ ಅನುಭವದಿಂದ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ದೇವೋತ್ತಮ ಪರಮಪುರುಷನ ಗುರಿ ಇದು, ಭಕ್ತರ ಗುರಿಯೂ ಇದೆ. ಏನಂತಂದ್ರೆ, ಯಾರು ಈ ಪರೋಪಕಾರದ ಗುರಿಯನ್ನ ಯಾವನು ಮುಟ್ಟುತ್ತಾನೋ, ಅಂದ್ರೆ ಜನಸಾಮಾನ್ಯರಿಗೆ ಕಾರಕವಾಗುವ ಚಟುವಟಿಕೆಗಳನ್ನು ಯಾವನು ನಡೆಸುತ್ತಾನೋ ಅವನನ್ನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತನಗೆ ಬಹಳ ಆಪ್ತನೆಂದು ಪರಿಗಣಿಸ್ತಾನೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಯಾರೆಲ್ಲ ಅಂದ್ರೆ ನನಗೆ ತುಂಬಾ ಆಪ್ತ ಯಾರು ಅಂತಂದ್ರೆ, ಯಾರು ಕಶ್ಚಿನ್ಮೇ ಪ್ರಿಯ ಕೃತ್ತಮ ಅಂದ್ರೆ ನನಗೆ ತುಂಬಾ ಪ್ರಿಯವಾದವರು ಯಾರು ಅಂದ್ರೆ, ಯಾರು ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಪ್ರಚಾರ ಮಾಡ್ತಾರೆ ಅವರು ನನಗೆ ತುಂಬಾ ಪ್ರಿಯವಾದನು, ಆಪ್ತನಾದನವನು ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದೇ ತರನೇ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ಅಂದ್ರೆ ದೇವೋತ್ತಮ ಪರಮ ಪುರುಷನ ಗುರಿನೂ ಅದೇನೆ, ಮತ್ತೆ ಕೃಷ್ಣನ ಭಕ್ತರ ಗುರಿನೂ ಅದೇನೆ. ಅಂದ್ರೆ ಅವ್ರಿಗೆ ಪರೋಪಕಾರ ಅಂದ್ರೆ ಏನು ಅಂತಂದ್ರೆ, ಈ ಕೃಷ್ಣ ಪ್ರಜ್ಞೆನ ಎಲ್ಲರಿಗೆ ಹಂಚೋದು. ನಮಗ್ ಗೊತ್ತಿರೋ ಹಾಗೆ ಪರೋಪಕಾರ ಅಂತಂದ್ರೆ ನಾವ್ ಅನ್ಕೋತೀವಿ ಯಾವ್ದಾದ್ರು ಒಂದು ಬಡಬಗ್ಗರಿಗೆ ಸಹಾಯ ಮಾಡೋದು, ದಾನ ಮಾಡೋದು, ಆಸ್ಪತ್ರೆಗೆ ಕಟ್ಸೋದು, ಅನಾಥಾಶ್ರಮ ಕಟ್ಸೋದು ಅದು ಅಂತ ಅನ್ಕೋತೀವಿ. ಆದ್ರೆ ನಿಜವಾದ ಕಲ್ಯಾಣ ಕಾರ್ಯ ಅಂದ್ರೆ ನಾವು ಮತ್ತೆ ಆ ಜನಗಳನ್ನ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದು, ಅಂದ್ರೆ ನಿಜವಾದ ತಂದೆ ಬಳಿಗೆ ಅವ್ರನ್ನ ಮುಟ್ಟೋ ತರ ಮಾಡೋದೇ ಕಲ್ಯಾಣಕರವಾದಂತಹ ಕೆಲಸ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಅದನ್ನ ಯಾರ್ ಮಾಡ್ತಾನೋ ಅವರು ದೇವೋತ್ತಮ ಪರಮಪುರುಷನಿಗೆ ಆಪ್ತ ಅಂತ ಹೇಳ್ಬಿಟ್ಟು ಆ ವಿಷಯವನ್ನ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಚೈತನ್ಯ ಮಹಾಪ್ರಭುಗಳು ಸಹ ಪರೋಪಕಾರದ ಸಲಹೆ ಕೊಟ್ಟಿದ್ದಾರೆ ಅಲ್ವಾ. ಭಾರತ ಭೂಮಿಯಲ್ಲಿ ಯಾರೇ ಹುಟ್ಟಿದ್ರು ಸಹ ಭಾರತ ಭೂಮಿಲೇ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರಿ ಕರೋ ಪರ ಉಪಕಾರ. ಫಸ್ಟ್ ಅವ್ರ ಜನ್ಮವನ್ನ ಅವ್ರು ಸಾರ್ಥಕ ಮಾಡ್ಕೋಬೇಕು, ಆಮೇಲೆ ಅವರು ಪರ ಉಪಕಾರವನ್ನ ಮಾಡ್ಬೇಕು. ಅಂದ್ರೆ ಅವರು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು, ಮತ್ತೆ ಬೇರೆಯವ್ರನ್ನು ಸಹ ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬರ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಸಹ ಹೇಳಿದ್ದಾರೆ. ಅವರು ಭಾರತದ ನಿವಾಸಿಗಳಿಗೆ ಮುಖ್ಯವಾಗಿ ಈ ಸೂಚನೆ ಕೊಟ್ಟಿದ್ದಾರೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಯಾರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಭಾರತ ಭೂಮಿಯಲ್ಲಿ ಹುಟ್ಟಿರೋರು. ಯಾಕಂದ್ರೆ ಭಾರತ ಭೂಮಿ ಅನ್ನೋದು ಇದು ತಪೋ ಭೂಮಿ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಆ ಒಂದು ಪಾಶ್ಚಿಮಾತ್ಯ ದೇಶಗಳನ್ನ ಭೋಗ ಭೂಮಿ ಅಂತ ಕರೀತಾರೆ ಅಲ್ವಾ. ಅಲ್ಲಿ ಭೋಗಿಸ್ಬೇಕಂದ್ರೆ ನಾವು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ಬೇಕು. ಇಲ್ಲಿ ಭರತ ಭೂಮಿಯಲ್ಲಿ ಇರೋದೇ ಅಲ್ಲಿ ತಪೋಭೂಮಿ. ನಾವು ಈ ಭೂಮಿಯಲ್ಲಿ ಏನಾದ್ರು ಜನ್ಮವನ್ನ ಪಡೆದ್ರೆ ನಾವು ಇಲ್ಲಿ ನಮ್ಮ ಜನ್ಮ ಸಾರ್ಥಕವನ್ನ ಮಾಡ್ಕೊಳ್ಳೋದು ಅಂತಂದ್ರೆ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು, ಈ ಹುಟ್ಟು ಸಾವಿನ ಚಕ್ರದಿಂದ ನಾವು ಪಾರಾಗ್ಬೇಕು. ಸೊ ಅದಕ್ಕೇನೆ ಇಲ್ಲಿ ಭಾರತದ ನಿವಾಸಿಗಳಿಗೆ ಮುಖ್ಯವಾಗಿ ಅವರು ಚೈತನ್ಯ ಮಹಾಪ್ರಭುಗಳು ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮ ವೈಷ್ಣವನ ಕರ್ತವ್ಯವೇನೆಂದ್ರೆ ಇತರರ ಕಲ್ಯಾಣಕ್ಕಾಗಿ ಶ್ರಮಿಸೋದು. ಅಂದ್ರೆ ವೈಷ್ಣವರು ಭಕ್ತರ ಕರ್ತವ್ಯ ಏನು ಅಂತಂದ್ರೆ ಬೇರೆಯವರ ಕಲ್ಯಾಣಕ್ಕೋಸ್ಕರ ಶ್ರಮಿಸೋದು. ಇವಾಗ ನಾವು ನೋಡ್ತಿರೋ ಹಾಗೆ ಇವಾಗ ಮಾಯಾಪುರದಲ್ಲಿರುವಂತಹ ಆ ಭಕ್ತರು ಸಹ ನೋಡಿ, ಅವರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅವರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಒಮ್ಮೊಮ್ಮೆ ಮುಂಬೆಳಗಿನಲ್ಲಿ 2ನೇ ಮಹಡಿಯ ವರಾಂಡದ ಬಳಿಲಿನಲ್ಲಿ ಕುಳಿತೋ, ಒಮ್ಮೊಮ್ಮೆ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಕುಳಿತೋ ತಮ್ಮ ಪೂರ್ವಾಚಾರ್ಯರಾಗಿದ್ದ ಗೋಸ್ವಾಮಿಗಳು ಮತ್ತು ಕೃಷ್ಣರಾಜ ಕವಿರಾಜರು ಬೃಂದಾವನದಲ್ಲಿ ವಾಸಿಸುತ್ತಾ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸುತ್ತಾ ಮಾಡಿದಂತೆಯೇ ಅಪರಿಮಿತ ವೈದಿಕ ಜ್ಞಾನವನ್ನು ವಿವರಿಸುವ ಕೆಲಸ ಮಾಡಿದರು. ಈಗ ಪ್ರಭುಪಾದ್ರು ಏನ್ ಮಾಡ್ತಾ ಇದ್ದಾರೆ, ಬೆಳಗಿನ ಜಾವದಲ್ಲೇ ಅವರು 2ನೇ ಮಹಡಿಯ ವರಾಂಡದಲ್ಲಿ ಕುತ್ಕೊಂಡು ಅಥವಾ ಮಧ್ಯಾಹ್ನದಲ್ಲಿ ಉರಿ ಬಿಸಿಲಲ್ಲಿ ಕುತ್ಕೊಂಡು ಇವಾಗ ಗೋಸ್ವಾಮಿಗಳು ಮಾಡಿರೋ ತರನೇ ಕವಿರಾಜ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ವೃಂದಾವನದಲ್ಲಿ ಮಾಡಿರೋ ತರನೇ ಅವರು ಚೈತನ್ಯ ಮತ್ತೆ ವೈದಿಕ ಜ್ಞಾನವನ್ನ ಅವರು ವಿವರಿಸುವ ಕೆಲಸವನ್ನ ಮಾಡ್ತಾರೆ. ಮತ್ತೆ ಕೃಷ್ಣ ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು. ಅದೇ ತರನೇ ಇವ್ರುನು ಸಹ ಶ್ರೀಲ ಪ್ರಭುಪಾದರನು ಸಹ ಅದೇ ತರ ಅವರು
ಕೃಷ್ಣ ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನ ಪೂಜೆ ಮಾಡ್ತಾ ವೈದಿಕ ಜ್ಞಾನವನ್ನ ವಿವರಿಸೋ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹುಟ್ಟು, ನಡತೆ, ಪೂರ್ವದ ನಡವಳಿಕೆ ಇವುಗಳೊಂದನ್ನು ಲೆಕ್ಕಿಸದೆ ಕೃಷ್ಣ ಪ್ರಜ್ಞೆಯ ಸಾಹಿತ್ಯವನ್ನು ಲೋಕದ ಎಲ್ಲಾ ಭಾಗಗಳ ಜನತೆಗೆ ದೊರಕಿಸಿದ ಪ್ರಪ್ರಥಮ ಆಚಾರ್ಯರೆಂದ್ರೆ ಶೀಲ ಪ್ರಭುಪಾದರು ಅಲ್ವಾ. ನೋಡಿ, ಇವಾಗ ಶೀಲ ಪ್ರಭುಪಾದರು ಇದನ್ನ ನಾವು ಬರೇ ಬ್ರಾಹ್ಮಣರಿಗೆ ಕೊಡ್ಬೇಕು ಅಥವಾ ತುಂಬಾ ಉನ್ನತ ಜಾತಿಯಲ್ಲಿ ಹುಟ್ಟಿರೋರಿಗೆ ಅಥವಾ ತುಂಬಾ ಶ್ರೀಮಂತ ವರ್ಗದವರಿಗೆ ನಾನು ಈ ಜ್ಞಾನವನ್ನ ಕೊಡ್ಬೇಕು ಅಂತ ಅವ್ರು ಮಾಡ್ಲಿಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಸಹ ಅವರು ಅವ್ರದ್ದು ಹುಟ್ಟಿಂದೇ ಆಗ್ಲಿ, ಅವ್ರು ಯಾವ ಜಾತಿಯಲ್ಲಿ ಬಂದಿದ್ದಾರೆ, ಅವ್ರಿಗೆ ಅವ್ರ ಶ್ರೀಮಂತರ ಬಡವರು ಅಂತ ಯಾವ್ದನ್ನು ಸಹ ಲೆಕ್ಕಿಸ್ತಲೇ ಅವರು ಈ ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಿಗೂ ಸಹ ದೊರಕಿಸ್ಕೊಟ್ಟಿರೋರು ಅಂತಂದ್ರೆ ಶೀಲ ಪ್ರಭುಪಾದರು. ಪ್ರಪ್ರಥಮ ಆಚಾರ್ಯರು ಅಂದ್ರೆ ಶೀಲ ಪ್ರಭುಪಾದರು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಇತ್ತೀಚಿನ ಅಧ್ಯಾಯಗಳನ್ನು ಅವರು ಬರೆಯುತ್ತಿದ್ದ ಸಮಯದಲ್ಲಿಯೇ ಅವರ ಸಹಸ್ರಾರು ಮಹಿಳಾ ಪುರುಷ ಶಿಷ್ಯವೃಂದವು ಪ್ರಭುಪಾದರ ಪರವಾಗಿ ವೈದಿಕ ಸಾಹಿತ್ಯವನ್ನು ಜಗತ್ತಿಗೆ ತಲುಪಿಸುವ ಕಾರ್ಯದಲ್ಲಿ ಮಗ್ನವಾಗಿತ್ತು ಅಲ್ವಾ. ಶೀಲ ಪ್ರಭುಪಾದರು ಬರ್ದಿರೋದನ್ನ ಇವಾಗ ಅವ್ರೊಬ್ರೇನೆ ಇಷ್ಟು ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಅವ್ರಿಗೆ ಎಂತಹ ಶಿಷ್ಯವೃಂದ ಸಿಕ್ಕಿತ್ತು. ಅವರು ಈ ಒಂದು ಪ್ರಭುಪಾದರು ಬರ್ದಿರುವಂತಹ ಈ ಒಂದು ಸಾಹಿತ್ಯವನ್ನ ಎಲ್ಲರಿಗೂ ತಲುಪಿಸೋದ್ರಲ್ಲಿ ಅವರು ತುಂಬಾ ಪ್ರಭುಪಾದರಿಗೆ ಸಹಾಯವನ್ನ ಅವರು ಮಾಡಿದ್ದಾರೆ. ವೃಂದಾವನದಲ್ಲಿ ಕುಳಿತು ಶೀಲ ಪ್ರಭುಪಾದರು ದಶಮ ಸ್ಕಂದದ ಸಾರಾಂಶಗಳನ್ನು ಬರೆಯುತ್ತಿರುವ ಸಂಗತಿಯನ್ನು ಚೆನ್ನಾಗಿ ತಿಳಿದಿದ್ದ ಆ ಭಕ್ತರು ಅಖಂಡ ಭಾಗವತದ ಅನುವಾದ ಕಾರ್ಯವನ್ನು ಮುಗಿಸಲಿಕ್ಕಾಗಿ ಬದುಕಿ ಉಳಿಯುವಂತೆ ಮಾಡು ಎಂದು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ರು ಅಲ್ವಾ. ಇವಾಗ 10ನೇ ಸ್ಕಂದ ಬರೀತಾ ಇದ್ದಾರೆ ಪ್ರಭುಪಾದರು. ಅದ್ರಲ್ಲಿ ಏನು ಇನ್ನ 9 ಅಧ್ಯಾಯಗಳು ಮುಗಿಸಿದ್ದಾರೆ. ಆದ್ರೆ ನಮಗ್ ಗೊತ್ತಿರೋ ಹಾಗೆ 12 ಸ್ಕಂದಗಳಿದೆ ಅಲ್ವಾ. ಇನ್ನ ಎಷ್ಟೊಂದು ಇದೆ ಪ್ರಭುಪಾದರಿಂದ ಆಗ್ಬೇಕಾಗಿರುವಂತಹ ಕಾರ್ಯ. ಸೊ ಅದಕ್ಕೋಸ್ಕರ ಅಖಂಡವಾಗಿ ಮುಗಿಸ್ಬೇಕು, 12 ಸ್ಕಂದಗಳನ್ನು ಪ್ರಭುಪಾದರು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ತುಂಬಾ ಇಚ್ಛೆ ಇದೆ. ಭಕ್ತರನ್ನು ಸಹ ಇಡೀ ಜಗತ್ತಿನಲ್ಲಿರುವಂತಹ ಭಕ್ತರೆಲ್ಲರನ್ನು ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶೀಲ ಪ್ರಭುಪಾದರು ಇದನ್ನ ಪೂರ್ತಿಯಾಗಿ ಮುಗಿಸ್ಲಿ, ಅವರನ್ನ ಉಳಿಸು ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಕೃಷ್ಣನಿಗೆ ಪ್ರಾರ್ಥನೆನ ಮಾಡ್ತಾ ಇದ್ದಾರೆ. ಭಗವಾನ್ ಕೃಷ್ಣನ ಬಾಲಲೀಲೆಗಳನ್ನು ವಿವರಿಸುವ ಸಂದರ್ಭದಲ್ಲಿ ಶೀಲ ಪ್ರಭುಪಾದರು ಎಳೆಯತನದ ಅಥವಾ ವೃದ್ಧಾಪ್ಯದ ಭೌತಿಕ ನೆಲೆಗಳ ಆಚೆ ಇರುವ ಸಂಪೂರ್ಣ ಲೋಕೋತ್ತರವಾದ ಪ್ರಜ್ಞೆಯ ವಿಧಾನವನ್ನ ವಿವರಿಸುತ್ತಿದ್ದರು. ಇವಾಗ ಪ್ರಭುಪಾದರು ಇವಾಗ ಡಿಕ್ಟಾಫೋನಲ್ಲಿ ಡಿಕ್ಟೇಷನ್ ಮಾಡ್ಬೇಕಾದ್ರೆ ಅವ್ರು ಯಾವ ತರ ಅದನ್ನೆಲ್ಲ ವಿವರಿಸ್ತಾ ಇದ್ರು ಅಂದ್ರೆ, ಈಗ ಬಾಲಕೃಷ್ಣ ಇವಾಗ ಕೃಷ್ಣಂದು ನಾಮಕರಣ ಆಯ್ತಲ್ಲ, ಈಗ ಕೃಷ್ಣನ ಬಾಲಲೀಲೆಗಳನ್ನ ವಿವರಿಸ್ಬೇಕು. ಆ ಸಂದರ್ಭವನ್ನ ಬರಿತಾ ಇದ್ದಾರೆ ಪ್ರಭುಪಾದರು. ಅವರು ಇದೇನ್ ಬರಿತಾ ಇದ್ದಾರೆ ಅದು ಈ ಭೌತಿಕ ಪ್ರಪಂಚದ ಪ್ರಜ್ಞೆಯಲ್ಲಿ ಅವರು ಅದನ್ನು ಹೇಳ್ತಾ ಇಲ್ಲ. ಮತ್ತೆ ಆ ವಿಚಾರನು ಸಹ ಈ ಭೌತಿಕ ಪ್ರಪಂಚದ ಒಂದು ಪ್ರಜ್ಞೆಯಲ್ಲಿ ಇಲ್ಲ. ಅದು ಈ ಭೌತಿಕ ಪ್ರಪಂಚದ ಆಚೆ ಅಂದ್ರೆ ಲೋಕೋತ್ತರವಾದ ಪ್ರಜ್ಞೆಯಲ್ಲಿ ಅವರು ಅದನ್ನ ವಿವರಿಸ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಆ ಕೃಷ್ಣ ಈ ಎಲ್ಲ ಲೀಲೆಗಳು ಹಾಗೂ ತಾಯಂದಿರು ಅಭಿವ್ಯಕ್ತಿಗೊಳಿಸಿದ ಮಹಾನಂದ ಇವೆಲ್ಲವೂ ಲೋಕೋತ್ತರವಾದದ್ದು. ಯಾಕಂದ್ರೆ ಕೃಷ್ಣನ ಲೀಲೆಗಳು ತುಂಬಾ ಸುಂದರ ಅಲ್ವಾ. ಕೃಷ್ಣನ ಎಲ್ಲ ಲೀಲೆಗಳಲ್ಲಿ ಆ ಗೋಕುಲದಲ್ಲಿ ಏನ್ ನಡೆದಿದೆಯೋ ಅದು ತುಂಬಾ ಸುಂದರವಾದ ಲೀಲೆಗಳು. ಇವೆಲ್ಲವೂ ಸಹ ಈ ಭೌತಿಕ ಪ್ರಜ್ಞೆಯಲ್ಲಿ ಇರುವಂತದಲ್ಲ, ಭೌತಿಕ ಕಾರ್ಯಗಳೇ ಅಲ್ಲ, ಅವೆಲ್ಲವೂ ಸಹ ಲೋಕೋತ್ತರವಾದದ್ದು. ಅದೇನ್ ಅವ್ರ ತಾಯಂದ್ರೆಲ್ಲರೂ ಸಹ ಆ ಒಂದು ಮಹಾ ಆನಂದವನ್ನ ಪಡೆದ್ರಲ್ಲ, ಅದೆಲ್ಲವೂ ಲೋಕೋತ್ತರವಾದದ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅವುಗಳಲ್ಲಿ ಯಾವುದೂ ಲೌಕಿಕವಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಅವುಗಳನ್ನು ಆನಂದ ಚಿನ್ಮಯ ರಸ ಎಂದು ವಿವರಿಸಲಾಗಿದೆ ಅಲ್ವಾ. ಬ್ರಹ್ಮ ಸಂಹಿತೆಯಲ್ಲೂ ಸಹ ಅದನ್ನೇ ಹೇಳಿದ್ದಾರೆ. ಭಗವಂತಂದು ಏನು ಒಂದು ರಸ ಇದೆ ಅದು ಆನಂದ ಚಿನ್ಮಯ ರಸ, ಅದು ಆನಂದಾಂಬುದಿ ವರ್ಧನಂ. ಈ ಲೌಕಿಕ ಜಗತ್ತಲ್ಲಿರುವಂತ ರಸ ಆದ್ರೆ ಯಾವ ತರ ಇರುತ್ತೆ, ಆನಂದ ಆದ್ರೆ ಯಾವ ತರ ಇರುತ್ತೆ, ಅದು ಕ್ಷಣಿಕ. ಮತ್ತೆ ಅದು ವರ್ಧನೆ ಆಗೋದಿಲ್ಲ. ಅಯ್ಯೋ ನಮ್ಗೆ ಬೋರ್ ಆಗೋಗುತ್ತೆ, ಇನ್ಯಾವ್ದಾದ್ರು ಹೊಸದೇನಾದ್ರು ನೋಡೋಣಂತೆ, ಅದರಿಂದ ಒಂದು ಸಂತೋಷವನ್ನ ಪಡೆಯೋಣ ಅಂತ ಹೇಳ್ಬಿಟ್ಟು ನಾವು ಬೇರೆ ಇದ್ರಲ್ಲಿ ಸುಖವನ್ನ ಹರಿಸ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಆತರ ಅಲ್ಲ. ನಮ್ಗೆ ಗೊತ್ತಿರೋ ಹಾಗೇನೆ ಅದು ಆನಂದವನ್ನ ವರ್ಧಿಸ್ತಾ ಹೋಗ್ತಾ ಇರುತ್ತೆ. ಲೌಕಿಕ ಜಗತ್ತಿನಲ್ಲಿ ಇರುವಂತೆಯೇ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕಾತರ, ಪ್ರಲಾಪ ಮತ್ತಿತರ ಸಂವೇದನೆಗಳಿವೆ. ನಾವ್ ಅನ್ಕೊಂತೀವಿ, ಲೌಕಿಕ ಜಗತ್ತಲ್ಲಿ ಮಾತ್ರನೇ ಈ ತರ ನೆಗೆಟಿವ್ ಆಗಿರುವಂತಹ ಒಂದು ಸಂವೇದನೆ ಇರೋದು, ಈ ಕಾತರತೆ ಇರೋದು, ಪ್ರಲಾಪ ಏನಾದ್ರು ಒಂದು ನಾವ್ ಅನ್ಕೊಂಡಿರೋದು ನಡೆದಿಲ್ಲ ಅಂದ್ರೆ ನಾವು ಪ್ರಲಾಪಿಸ್ತೀವಲ್ವಾ, ಅಯ್ಯೋ ಈ ತರ ಆಗೋಯ್ತು ಅಂತ. ಆ ತರದ್ದೆಲ್ಲ ಬರೀ ಈ ಭೌತಿಕ ಪ್ರಪಂಚದಲ್ಲಿ ಅಂತ ನಾವ್ ಅನ್ಕೋತೀವಲ್ವಾ. ಆದ್ರೆ ಅದೆಲ್ಲಾನು ಸಹ ಆಧ್ಯಾತ್ಮಿಕ ಜಗತ್ತಲ್ಲೂ ಇದೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದ್ರೆ ಈ ಸಂವೇದನೆಗಳ ವಾಸ್ತವತೆಯು ಅಲೌಕಿಕ ಜಗದ ನೆಲೆಯಲ್ಲಿರುವುದರಿಂದ ಈ ಲೌಕಿಕ ಜಗತ್ತಿನ ನೆಲೆಯು ಅದರ ಅನುಕರಣೆ ಮಾತ್ರವಾಗಿರೋದ್ರಿಂದ ತಾಯಿ ಯಶೋದೆ ಮತ್ತು ರೋಹಿಣಿಯರು ಅವುಗಳನ್ನು ಅಲೌಕಿಕ ನೆಲೆಯಲ್ಲಿಯೇ ಅನುಭವಿಸಿದರು. ಇದು ನಮಗ್ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ ಅಲ್ವಾ. ಆದ್ರೆ ಅಲ್ಲಿ ಆ ಕೃಷ್ಣನ ಜೊತೆ ಇರುವಂತಹ ರೋಹಿಣಿ ಮಾತೆ ಮತ್ತೆ ಯಶೋಧ ಮಾತೆಯವರು ಮಾತ್ರ ಅದನ್ನ ಅವರು ಅಲೌಕಿಕವಾಗಿ ಅಲ್ಲಿ ನಡೆದಿರುವಂತಹ ಲೀಲೆಗಳನ್ನ ಅವರು ಲೌಕಿಕವಾಗಿ ಅನುಭವಿಸ್ತಿಲ್ಲ, ಅವರು ಅಲೌಕಿಕವಾಗಿಯೇ ಅನುಭವಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರಿಗೆ ಒಂದು ವಿಶಿಷ್ಟ ಮಧುರ ಲೀಲಾ ವಿನೋದ ಕ್ರೀಡೆಯ ಭಾಗವನ್ನ ಬರೆದರು. ಸಲಿಲವಾಗಿ ಅವರು ಕೃಷ್ಣನು ಬೆಣ್ಣೆ ಕದ್ದ ಸಂಗತಿಯನ್ನು, ಅದನ್ನು ಕಪಿಗಳಿಗೆ ಹಂಚಿದ ಸಂಗತಿಯನ್ನು, ತಾಯಿ ಯಶೋದೆಗೆ ವಿಶ್ವರೂಪ ದರ್ಶನ ಮಾಡಿಸಿದ್ದನ್ನು ವಿವರಿಸಿದರು. ಸೊ ಇವಾಗ ನಮ್ಗೆ ಇಲ್ಲಿ ಪ್ರಭುಪಾದರು ಕೃಷ್ಣನ ಬಾಲಲೀಲೆಗಳನ್ನ ಹೇಳ್ತಾ ಇದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಬೆಣ್ಣೆ ಕದ್ದಿರೋ ಸಂಗತಿ ಅಲ್ವಾ. ಪ್ರಭುಪಾದರು ನಮ್ಗೆ ಎಷ್ಟೆಲ್ಲಾ ವಿವರಣೆಯನ್ನ ಕೊಟ್ಟಿದ್ದಾರೆ, ಕೃಷ್ಣ ಹೇಗೆಲ್ಲ ಬೆಣ್ಣೆನ ಕದೀತಾ ಇದ್ರು. ನಮಗ್ ಗೊತ್ತಿರೋ ಹಾಗೆ ನಾವು ತಿಳ್ಕೊಂಡ್ವಿ ಅಲ್ಲಂದ್ರೆ, ಕೃಷ್ಣ ಅಂದ್ರೆ ಆ ಬೆಣ್ಣೆ ಕದ್ದಿರೋದು ಬೇರೆ ಎಲ್ಲ ಗೋಪಿಕಾಸ್ತ್ರೀಯರು ಸಹ ಅದನ್ನ ಅನುಭವಿಸ್ತಾ ಇದ್ರು. ಅಯ್ಯೋ
ಈ ಒಂದು ಸಂತೋಷವನ್ನ ಯಶೋಧ ಮತ್ತೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ಬೇರೆಯವ್ರ ಮನೆಗೆ ಹೋಗಿ ಅವನು ಕದಿತಾ ಇದ್ದ ಬೆಣ್ಣೆಯನ್ನ ಅಲ್ವಾ. ಆದ್ರೆ ಯಶೋಧ ಮಾತೆ ಅಂದ್ರೆ ಅವ್ರ ಮನೇಲಿ ಅವ್ರು ಕದಿಯೋ ತರ ಆಗೋದಿಲ್ಲ ಅಲ್ವಾ. ಕೃಷ್ಣ ಎತ್ಕೊಂಡ್ ತಿಂದ ಅಂತ ಅನ್ಕೋತಾರೆ ಹೊರತು ಕೃಷ್ಣ ಕದ್ದಿದಾನೆ ಅನ್ನೋ ತರ ಬರೋದಿಲ್ಲ. ಅಯ್ಯೋ ಯಶೋಧ ಮಾತೆಗೆ ನೋಡಿ ಅವರೆಲ್ಲ ಗೋಪಿಕಾಸ್ತ್ರೀಯರೆಲ್ಲ ಎಷ್ಟು ಒಳ್ಳೆ ಮನಸ್ಸಿನವ್ರಂದ್ರೆ ಅಯ್ಯೋ ಯಶೋಧ ಮಾತೆಗೆ ಈ ಒಂದು ರಸವನ್ನ ಅವಳಿಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಬಿಟ್ಟು ಅವರೆಲ್ಲರೂ ಸಹ ಆ ದೂರನ್ನ ಕೊಡೋದ್ರ ಮೂಲಕ ಅವರು ಕೃಷ್ಣನ ಒಂದು ಕದ್ದಿರೋಂತಹ ಒಂದು ಸಂಗತಿಯನ್ನ ಅವರು ಹೇಳ್ತಾ ಇದ್ರಂತೆ. ಅಂದ್ರೆ ಯಶೋಧ ಮಾತನು ಸಹ ಈ ರಸವನ್ನ ಅವಳು ಸಹ ಅನುಭವಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕೃಷ್ಣ ಬೆಣ್ಣೆ ಕದ್ದ ಸಂಗತಿಯನ್ನ ಮತ್ತೆ ಅವರು ಕಪಿಗಳಿಗೆ ಹಂಚಿದ ಸಂಗತಿಯನ್ನ ವಿಶ್ವರೂಪ ದರ್ಶನವನ್ನ ಮಾಡ್ತಿದ್ದನ್ನೆಲ್ಲ ವಿವರಿಸ್ತಾ ಇದ್ದಾರೆ ಅವರು ಡಿಕ್ಟಾಫೋನ್ ಅಲ್ಲಿ. ಕೃಷ್ಣನ ವಿಶ್ವರೂಪವು ತಾಯಿ ಯಶೋದೆಯ ಅರಿವಿಗೆ ನಿಲುಕಲಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮದೂ ಸೇರಿದಂತೆ ನಮ್ಮ ಅರಿವಿಗೆ ನಿಲುಕದ ಸಂದರ್ಭಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದರು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾಗ ಯಶೋಧ ಮಾತೆಗೆ ಅಯೋಮಯಳಾಗ್ತಾಳೆ ಅಲ್ವಾ. ಏನಿದು ನನಗೆ ಈ ಪುಟ್ಟ ಕಂದಮ್ಮನ ಬಾಯಲ್ಲಿ ಇಡೀ ವಿಶ್ವವನ್ನ ನೋಡ್ತಾ ಇದೀನಿ, ತನ್ನನ್ನು ತಾನು ನೋಡ್ಕೋತಾಳೆ, ಏನಿದು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ ಅಲ್ವಾ. ಅವಳು ಬೇರೆ ಏನನ್ನೂ ಅವಳು ಮಾಡೋದಿಲ್ಲ, ತುಂಬಾ ಏನು ಯೋಚನೆ ಮಾಡೋದಿಲ್ಲ. ಕೊನೆಗೆ ಅವಳು ನಮಸ್ಕಾರ ಮಾಡ್ತಾಳೆ. ಯಾಕಂದ್ರೆ ಇದು ನಮ್ಮ ಈ ಚಿಕ್ಕ ಮೆದುಳಿಗೆ ನಿಲುಕದಲ್ಲೇ ಇರುವಂತಹ ವಿಷಯ. ಪ್ರಭುಪಾದರು ಸಹ ಅದನ್ನೇ ಯೋಚನೆ ಮಾಡ್ತಾರೆ. ಇವಾಗ ಅವ್ರಿಗೂ ಸಹ ಎಷ್ಟೊಂದು ನೋಡಿ ಅರಿವಿಗೆ ಬಂದೇ ಇಲ್ಲ ಅಂತ ಸಂದರ್ಭದಲ್ಲಿ ಅಂತ ಎಷ್ಟೊಂದು ಸಂದರ್ಭಗಳಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅವರು ಹೇಳ್ತಾರೆ. ಭಗವಂತನಿಗೆ ನಮಸ್ಕಾರ ಮಾಡೋದನ್ನ ಬಿಟ್ಟು ಇನ್ನೇನು ಮಾಡೋದಕ್ಕೂ ತಾಯಿಗೆ ತೋಚಲಿಲ್ಲ. ವಾದದ ಮೂಲಕ ಅಥವಾ ವಿಹಾರದ ಮೂಲಕ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಹೋಗಬಾರದು ಅಲ್ವಾ. ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಮ್ಗೆ ಭಕ್ತಿರ ಸಾಮರ್ಥ್ಯ ಸಿದ್ದೋಲನು ಅದೇ ಹೇಳ್ತಾರೆ. ಅಂದ್ರೆ ಇವಾಗ ನಾವು ಭಗವಂತನಿಗೆ ಸೇವೆ ಮಾಡ್ಬೇಕು ಅಷ್ಟೇ. ಭಗವಂತನಿಗೆ ಶರಣಾಗ್ಬೇಕು, ಭಗವಂತನ ಏನು ಆದೇಶಗಳಿದೆ ಅದನ್ನ ಪಾಲನೆ ಮಾಡ್ಬೇಕು, ಭಗವಂತನ ಸೇವೆಯನ್ನ ಮಾಡ್ಬೇಕು. ಆವಾಗ ಭಗವಂತನೇ ಅವರು ನಮ್ಮ ಹೃದಯದಲ್ಲಿ ಅವ್ರು ನಮ್ಗೆ ಬೆಳಕನ್ನ ಚೆಲ್ಲಿ ಅರ್ಥ ಮಾಡಿಸ್ತಾರೆ ಅವ್ರ ಬಗ್ಗೆ. ಭಗವಂತ ನಮ್ಗೆ ಎಷ್ಟು ಅರ್ಥ ಮಾಡಿಸ್ತಾರೆ ಅವ್ರ ಬಗ್ಗೆ ಅಷ್ಟನ್ನ ಮಾತ್ರ ತಿಳ್ಕೊಳ್ಲಿಕ್ಕೆ ಸಾಧ್ಯ. ನೋಡಿ ನಾವ್ ಇವಾಗ ಎಷ್ಟೊಂದು ಕೇಳಿರ್ಬೋದು ಭಗವಂತನ ಬಗ್ಗೆ, ಇವಾಗ ನಮ್ಗೆ ಅದನ್ನ ಹೇಳ್ಬೇಕು ಅಂತಂದ್ರೂ ನಮ್ಗೆ ಎಷ್ಟು ತಡಬಡ್ರಿಸ್ತೀವಿ ನಾವು ಅಲ್ವಾ. ಅದು ತುಂಬಾನೇ ಕಷ್ಟ ಇದೆ. ಭಗವಂತ ನಮ್ಗೆ ಅದನ್ನ ಎಷ್ಟು ಅರ್ಥ ಮಾಡಿಸ್ತಾನೋ ಅಷ್ಟಷ್ಟೇ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ, ಮತ್ತೆ ಅಷ್ಟಷ್ಟನ್ನೇ ನಾವು ಅದನ್ನ ಹೇಳ್ಲಿಕ್ಕೂ ಸಾಧ್ಯ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದಾರೆ, ಯಾವಾಗ ಕೃಷ್ಣ ತನ್ನ ಬಾಯಲ್ಲಿ ಆ ಒಂದು ವಿಶ್ವರೂಪವನ್ನ ತೋರಿಸಿದಾಗ ಯಶೋಧ ಮಾತೆಗೆ ಇನ್ನೇನು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ, ಅವರು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಭಗವಂತನನ್ನ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ನಾವ್ ಯಾವ್ದಾದ್ರು ಒಂದು ಕಾರಣವನ್ನ ಕೊಡ್ಲಿಕ್ಕೆ ಆಗದಲ್ಲಿರುವಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ನಾವು ದೇವೋತ್ತಮ ಪರಮಪುರುಷನಿಗೆ ಶರಣಾಗಿ ಗೌರವಪೂರ್ಣ ನಮಸ್ಕಾರಗಳನ್ನ ಸಲ್ಲಿಸೋದನ್ನ ಬಿಟ್ರೆ ನಾವ್ ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆಗ ಮಾಡಿದ್ರೆ ಮಾತ್ರ ನಮ್ಮ ಸ್ಥಾನ ಭದ್ರವಾಗತ್ತೆ. ಇವಾಗ ತಾಯಿ ಯಶೋಧ ಮಾತೆನೂ ಸಹ ಇದೇ ಮಾರ್ಗವನ್ನ ಅವಳು ಮಾಡ್ತಾಳೆ. ಇವಾಗ ಏನೇ ಆಗ್ಲಿ ಮೂಲ ಕಾರಣ ಅಂದ್ರೆ ದೇವೋತ್ತಮ ಪರಮಪುರುಷನೇ ಆಗಿದ್ದಾನೆ. ಸೊ ಹತ್ತಿರದ ಕಾರಣವನ್ನ ನಿಶ್ಚಿತಪಡಿಸಿಕೊಳ್ಳಲು ಅಸಾಧ್ಯವಾದಾಗ ಸುಮ್ಮನೆ ಭಗವಂತನ ಚರಣಾರವಿಂದಗಳಿಗೆ ನಮಿಸೋಣ. ಇವಾಗ ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ವಾ ಭಗವಂತನ ಬಗ್ಗೆ, ನಾವೇನು ಮಾಡೋದ್ ಬೇಡ, ನಾವು ಊಹಾಪೋಹ ಮಾಡ್ಕೊಳೋದ್ ಬೇಡ, ನಾವು ಜಸ್ಟ್ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ಬೇಕು ಅವರ ಚರಣಾರವಿಂದಗಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಗುವಿನ ಬಾಯಲ್ಲಿ ಅತ್ಯದ್ಭುತ ದೃಶ್ಯಗಳನ್ನು ನೋಡಿದಾಗ ತಾಯಿ ಯಶೋದೆಯು ನಿಖರವಾಗಿ ಯಾವುದೇ ಕಾರಣವನ್ನ ಗೊತ್ತು ಮಾಡಲಾಗದಿದ್ದರೂ ಭಗವಂತನೇ ಇದಕ್ಕೆ ಕಾರಣ ಎಂದುಕೊಳ್ಳು. ನೋಡಿ ಅವಳಿಗೆ ಏನು ಯಾಕೆ ಹಿಂಗಾಯ್ತು ಅಂತ ಅವಳಿಗೆ ತುಂಬಾ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವಳಿಗೆ ಒಂದು ಸರಿಯಾಗಿ ಯೋಚನೆ ಮಾಡ್ತಾಳೆ, ಏನು ಅಂತಂದ್ರೆ ಇದೆಲ್ಲದಕ್ಕೂ ಭಗವಂತನೇ ಕಾರಣ, ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ. ಇವಾಗ ತಾಯಿ ಯಶೋದೆಯು ಬಾಲಕೃಷ್ಣನ ಬಗೆಗೆ ತೋರಿದ ಅಸೀಮ ಭಕ್ತಿಯನ್ನ ಶ್ರೀಲ ಪ್ರಭುಪಾದರು ಸಂಭ್ರಮದಿಂದ ಮೆಚ್ಚಿಕೊಂಡರು. ಭಗವಾನ್ ಕೃಷ್ಣನನ್ನು ಅವ್ಯಾಜ ಪ್ರೀತಿಯಿಂದ ಕಾಣುವ ವೃಂದಾವನದ ಭಕ್ತರಂತೆ ಎಲ್ಲಾ ಕೃಷ್ಣ ಪ್ರೇಮಿಗಳ ಸಂಕೇತ ಎಂದು ಅವರು ಯಶೋದೆಯನ್ನ ವರ್ಣಿಸಿದರು. ವೃಂದಾವನದಲ್ಲಿ ವಾಸಿಸುವ ಶುದ್ಧ ಭಕ್ತರು ದೈಹಿಕ ಕಲ್ಪನೆಯನ್ನ ಹೊಂದಿಲ್ಲ ಎಂದು ಅವರು ಹೇಳಿದರು ಅಲ್ವಾ. ವೃಂದಾವನದಲ್ಲಿ ಇರೋರು ಅವ್ರು ಯಾರನ್ನೂ ಸಹ ಅವ್ರು ನೋಡ್ಲಿಕ್ಕೆ ನಮ್ಗೆ ಸಾಮಾನ್ಯ ಮನುಷ್ಯರ ತರನೇ ನಮ್ಗೆ ಕಾಣಿಸ್ಬೋದು, ಆದ್ರೆ ಅವ್ರು ಯಾರನ್ನೂ ಸಹ ಆ ದೇಹದ ಭಾವನೆಯಲ್ಲಿ ಅವರು ಜೀವನವನ್ನ ಮಾಡ್ತಾ ಇರ್ಲಿಲ್ಲ. ಪರಮೋಚ್ಚವಾದ ಪ್ರೇಮದಿಂದಲೇ ಆ ಭಕ್ತರು ಭಗವಂತನ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಇದನ್ನು ಚೈತನ್ಯ ಮಹಾಪ್ರಭುಗಳು ಬದುಕಿನ ಪರಮೋತ್ಕೃಷ್ಟತೆ ಕೃಷ್ಣನಲ್ಲಿ ಮಹತ್ ಪ್ರೇಮ ಎಂದು ವರ್ಣಿಸಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಆ ಒಂದು ಪ್ರೇಮಕ್ಕೆ ನಾವು ಯಾರನ್ನ ಎಕ್ಸಾಂಪಲ್ ಆಗಿ ಕೊಡ್ಬೇಕು ಅಂತಂದ್ರೆ ನಾವ್ ಯಾವಾಗ್ಲೂ ಗೋಪಿಕಾಸ್ತ್ರೀಯರನ್ನೇ ಕೊಡ್ತೀವಿ, ಅಥವಾ ಆ ಒಂದು ಗೋಕುಲದಲ್ಲಿ ಇರುವಂತಹ ಗೋಕುಲ ವಾಸಿಗಳ ಬಗ್ಗೆನೆ ನಾವು ಹೇಳ್ತೀವಿ ಅಲ್ವಾ. ಅದರಲ್ಲಿ ಎಲ್ಲದಕ್ಕಿನ್ನ ಉತ್ಕೃಷ್ಟ ಪ್ರೇಮದಲ್ಲೇ ಹೈಯೆಸ್ಟ್ ಅಂತಂದ್ರೆ ನಾವು ಶ್ರೀಮತಿ ರಾಧಾರಾಣಿಯ ಹೆಸರನ್ನ ನಾವು ತಗೋತೀವಿ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪರಿಶುದ್ಧ ನೆಲೆಯಲ್ಲಿ ತಲುಪಿದವರಲ್ಲಿ ಅಗ್ರಗಣ್ಯರು ಅಂದ್ರೆ ಇಲ್ಲಿ ತಾಯಿ ಯಶೋದೆಯನ್ನ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಪರಿಶುದ್ಧ ನೆಲೆಯನ್ನ ತಲುಪಿದೋದ್ರಲ್ಲಿ ಅಗ್ರಗಣ್ಯಳು ಅಂತ ಹೇಳ್ಬಿಟ್ಟು ಯಶೋಧ ಮಾತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಾವು ಬರೆದದ್ದೆಲ್ಲ ಮುದ್ರಣಗೊಂಡು ವಿತರಿತವಾಗಬೇಕು ಎಂದು ಶ್ರೀಲ ಪ್ರಭುಪಾದರು ಕಾತರಿಸ್ತಿದ್ರು. ಅಂದ್ರೆ ಪ್ರಭುಪಾದರು ಏನೆಲ್ಲ ಬರೀತಾರೆ ಅದೆಲ್ಲನೂ ಸಹ ಪ್ರಿಂಟಿಂಗ್ ಹೋಗ್ಬೇಕು, ಅದೆಲ್ಲನೂ ಮತ್ತೆ ಬರೀ ಪ್ರಿಂಟಿಂಗ್ ಆಗಿ ಒಂದು ಪುಸ್ತಕದಲ್ಲಿ ರೂಪದಲ್ಲಿ ಇದ್ಬಿಟ್ರೆ ಸಾಲದು, ಅದೆಲ್ಲರಿಗೂ ಸಹ ಅದು ತಲುಪೋ ತರ ಆಗ್ಬೇಕು ಅನ್ನೋದೇ ಪ್ರಭುಪಾದರ ಆಶಯ ಆಗಿತ್ತು. ಅದು ತಮ್ಮ ಗುರು ಮಹಾರಾಜರಿಗೆ ಸಂದ ಸೇವೆ.
ಜಗತ್ತಿನಲ್ಲೆಲ್ಲ ಪುಸ್ತಕ ವಿತರಣೆಯ ಕಾರ್ಯವು ವರ್ಧಿಸುತ್ತಿರುವ ಸುದ್ದಿ ಅವರಿಗೆ ಅಪಾರ ಹರ್ಷ ತಂದಿತ್ತು. ಅದು ಬರೇ ಒಂದು ದೇಶದಲ್ಲಲ್ಲ, ಇಡೀ ಜಗತ್ತಲ್ಲಿರೋ ಎಲ್ಲಾ ಕಡೆನೂ ಸಹ ಪ್ರಭುಪಾದರು ಬರ್ದಿರುವಂತಹ ಪುಸ್ತಕಗಳು ವಿತರಣೆ ಆಗ್ತಾ ಇದೆ. ಇದು ಅವ್ರ ಗುರು ಮಹಾರಾಜರಿಗೆ ಪ್ರಭುಪಾದರು ಮಾಡ್ತಾ ಇರುವಂತಹ ಸೇವೆ. ಇದು ತುಂಬಾ ಅವ್ರಿಗೆ ಸಂತೋಷವನ್ನ ತರ್ತಾ ಇತ್ತು. ಉತ್ತರ ಮತ್ತು ಪೂರ್ವ ಯುರೋಪಿನ JBCಯ ಹರಿಕೇಶ ಸ್ವಾಮಿಗಳು 13 ಭಾಷೆಗಳಲ್ಲಿ ಭಾರಿಯ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಮುದ್ರಿಸುತ್ತಿರುವುದಾಗಿ ವರದಿ ಕಳಿಸಿದ್ರು. ಇವಾಗ ಹರಿಕೇಶ ಸ್ವಾಮಿಗಳು ಅವರು JBC ಅವರು ಏನನ್ನ ಕಳಿಸಿದ್ರು ವಿಷಯ ಅಂತಂದ್ರೆ 13 ಭಾಷೆಗಳಲ್ಲಿ ಈಗ ಪುಸ್ತಕಗಳು ಮುದ್ರಣಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಆ ವರದಿಯನ್ನ ಕಳಿಸಿರ್ತಾರೆ. ಈ ವರದಿಯ ಉಪಕ್ರಮಣಿಕೆ ಭಾಗವನ್ನು ಕೇಳಿಸಿಕೊಂಡ ಕೂಡಲೇ ಪ್ರಭುಪಾದರು ಉದ್ಗರಿಸಿದರು. ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ, ನೀವು ಅವರ ಪ್ರಮುಖ ಮೊಮ್ಮಗ, ಹೀಗೆ ಮುಂದುವರಿಸಿ ಎಂದರು. ಇವಾಗ ಶ್ರೀಲ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗುತ್ತೆ. ಅದನ್ನ ಕೇಳಿದ ತಕ್ಷಣ ಅವ್ರು ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರು ಹರಿಕೇಶ ಸ್ವಾಮಿಗಳಿಗೆ ಶ್ರೀಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಕೃಪಾ ಆಶೀರ್ವಾದ ನಿಮ್ ಮೇಲಿರ್ಲಿ, ನೀವು ಅವರ ಮೊಮ್ಮಗ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ನೀವು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಈ ಒಂದು ಮುದ್ರಣ ಕಾರ್ಯವನ್ನ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಿಂದಿಯಲ್ಲಿ ಶೀಘ್ರವಾಗಿ ಭಾರಿಯ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಹೊರತರುವಂತೆ ಭಾರತದ JBC ಕಾರ್ಯದರ್ಶಿ ಗೋಪಾಲಕೃಷ್ಣರ ಬೆನ್ನು ತಟ್ಟಿದರು. ಮತ್ತೆ ಅದೇ ತರ ಇಲ್ಲಿ ಗೋಪಾಲಕೃಷ್ಣರು ಅವ್ರೇನ್ ಮಾಡ್ತಿದ್ರೆ ಹಿಂದಿ ಭಾಷೆಯಲ್ಲಿ ಅವರು ಪುಸ್ತಕಗಳನ್ನ ಪ್ರಿಂಟ್ ಮಾಡೋ ತರ ಅವರು ನೀವು ಸಹ ಮಾಡಿ ಅಂತ ಹೇಳ್ಬಿಟ್ಟು ಗೋಪಾಲಕೃಷ್ಣರಿಗೆ ಹೇಳ್ತಾರೆ. ಮತ್ತೆ ಕೃಷ್ಣರು ಅವ್ರು ಶ್ರೀಲ ಪ್ರಭುಪಾದರನ್ನ ಭೇಟಿ ಮಾಡ್ಲಿಕ್ಕೆ ಅವರು ವೃಂದಾವನಕ್ಕೆ ಬಂದಾಗ ಅವರು ಹೊಸದಾಗಿ ಪ್ರಕಟಗೊಂಡಿರುವಂತಹ ಪುಸ್ತಕವನ್ನ ತಗೊಂಡ್ಬಂದಿರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಛೇಡಿಸ್ತಾರೆ. ನೀವು ಅಂದ್ರೆ ಅದಕ್ಕೋಸ್ಕರ ಇವರು ಗೋಪಾಲಕೃಷ್ಣ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವರು ಶ್ರೀಲ ಪ್ರಭುಪಾದರನ್ನ ನೋಡ್ಲಿಕ್ಕೆ ಬರ್ಬೇಕಾದಾಗ ಹೊಸ ಪುಸ್ತಕವನ್ನ ತಗೊಂಡ್ ಬಂದ್ರೆ ಮಾತ್ರ ನೋಡ್ಬೇಕು, ಇಲ್ಲ ಅಂತಂದ್ರೆ ನೋಡ್ಬಾರ್ದು ಅನ್ನೋ ಆತರ ಒಂದು ಸಂಪ್ರದಾಯವನ್ನ ಅವರು ಆರಂಭಿಸ್ತಾರೆ. ಇವಾಗ ಜುಲೈ ಮಧ್ಯಭಾಗದಲ್ಲಿ ಅವರು ಹಿಂದಿಯಲ್ಲಿ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದ ಭಾಗ 2 ತಂದಾಗ ಶ್ರೀಲ ಪ್ರಭುಪಾದರು ಸಂತಸದಿಂದ ಸ್ವೀಕರಿಸಿ ಹೀಗೆ ಹೇಳಿದ್ರು. ಅಂದ್ರೆ ಇದು ಹಿಂದಿದು ಇವಾಗ ಯಾವ್ದು ಇವಾಗ ಟ್ರಾನ್ಸ್ಲೇಷನ್ ಆಗಿದೆ ಪ್ರಭುಪಾದರು ಇರ್ಬೇಕಾದ್ರೆ ಅಂದ್ರೆ ಪ್ರಥಮ ಸ್ಕಂದದ ಭಾಗ 2 ಅದು ಮಾತ್ರನೇ ಈಗ ಟ್ರಾನ್ಸ್ಲೇಷನ್ ಆಗಿದೆ. ಅದನ್ನು ತಗೊಂಡ್ ಬಂದಾಗ ಅವರು ಹೇಳ್ತಾರೆ, ಅಂದ್ರೆ ಇವಾಗ ನಿಮ್ಗೆ ಇವಾಗ ಗೊತ್ತಾಗೋಗಿದೆಯಲ್ವಾ, ನೀವೇನಾದ್ರೂ ಅಂದ್ರೆ ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಆಗಿರುವಂತ ಪುಸ್ತಕವನ್ನ ತರ್ಲಿಲ್ಲ ಅಂತಂದ್ರೆ ಅದ್ ಅಕಸ್ಮಾತ್ ರೆಡಿ ಆಗಿಲ್ಲ ಅಂದ್ರೆ ನೀವು ನನ್ನ ನೋಡ್ಲಿಕ್ಕೆ ಬರದೇ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವ್ರನ್ನ ಅವ್ರಿಗೆ ಹೇಳ್ತಾ ಇದಾರೆ. ಯಾಕಂದ್ರೆ ನಾನು ಯಾವಾಗ್ಲೂ ನಿಮ್ಮನ್ನ ಛೇಡಿಸ್ತೀನಲ್ವಾ, ನೀವೇನಾದ್ರೂ ಬರಿಗೈಲಿ ಬಂದಾಗೆಲ್ಲ ನಾನು ಎಲ್ಲಿ ಪುಸ್ತಕ ಅಂತ ಹೇಳ್ತೀನಲ್ವಾ, ಅದಕ್ಕೋಸ್ಕರ ನೀವು ಪುಸ್ತಕ ಇಲ್ದಲೇ ಇದ್ರೆ ನೀವು ಬರದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಛೇಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇವಾಗ ನಾವು ಜುಲೈ 20ನೇ ತಾರೀಕು ಏನಾಗ್ತಿದೆ ಅಂತ ನೋಡೋಣ ಅಂತ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ನಮಗ್ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 14ನೇ ತಾರೀಕು ಶ್ರೀಲ ಪ್ರಭುಪಾದರು ಈ ಭೌತಿಕ ದೇಹವನ್ನ ಬಿಡ್ತಾರೆ ಅಲ್ವಾ. ನೋಡಿ ಎಷ್ಟು ಕಡಿಮೆ ಸಮಯ ಇದೆ. ಜುಲೈ, ಆಗಸ್ಟ್ ಅಂದ್ರೆ ಇವಾಗ ಹತ್ತತ್ರ ಇನ್ನ 2 ತಿಂಗಳ ಸಮಯದಲ್ಲಿದೆ. ಪ್ರಭುಪಾದರು ಏನೆಲ್ಲ ಮಾಡ್ತಾರೆ ಅಂತ ಬಿಟ್ಟು ಇವಾಗ ಮುಂದೆ ನೋಡೋಣ ಅಂತ. ಹರೇ ಕೃಷ್ಣ ಮಾತಾಜಿ. ಓದಿಸಿ ಮಾತಾಜಿ. ಜುಲೈ 20 ಓದಿಸಿ ಮಾತಾಜಿ. ಇನ್ನು 5 ನಿಮಿಷ ನಾನು ಓದ್ಲಿ. ಅವ್ರು 5 ನಿಮಿಷ ಓದಿ, ನಾನು 5 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜುಲೈ 20 ಅಭಿರಾಮ ಬಂದು ಶ್ರೀಲ ಪ್ರಭುಪಾದರಿಗೆ ಮಾಯಾಪುರದ ವಿಷಯವನ್ನು ತಿಳಿಸಿದರು. ವರದಿಯಲ್ಲಿ ಹೊಸದೇನೂ ಇರಲಿಲ್ಲ. ಆಮೇಲೆ ಅಭಿರಾಮರು ಬಂದದ್ದೇಕೆ ಎಂದು ಶ್ರೀಲ ಪ್ರಭುಪಾದರು ತಮಾಲ ಕೃಷ್ಣರನ್ನು ಕೇಳಿದರು. ಅಭಿರಾಮರು ವ್ಯವಹಾರದ ಕೆಲಸ ಮಾಡಲು ಸಂಕಲ್ಪಿಸಿದ್ದಾರೆಂದು, ಬಹುಶಃ ಬೆಂಗಳೂರು, ಮುಂಬೈ ಎರಡರಲ್ಲಿ ಎಲ್ಲಿ ಆರಂಭಿಸಬೇಕೆಂಬ ಬಗೆಗೆ ಇನ್ನೂ ತೀರ್ಮಾನಿಸಿಲ್ಲವೆಂದು ತಮಾಲ ಕೃಷ್ಣರು ಹೇಳಿದರು. ರಾತ್ರಿ ಪ್ರಭುಪಾದರು ಸೊಳ್ಳೆಯ ಪರದೆಯೊಳಗೆ ಮಲಗಿದ್ದಾಗ ಮತ್ತೆ ತಮಾಲ ಕೃಷ್ಣರನ್ನು ಕರೆಸಿದರು. ವ್ಯಾಪಾರ ಹುಡುಕುವ ಕಾರ್ಯದಲ್ಲಿ ಮಗ್ನರಾಗಿ ಅಭಿರಾಮರು ಕೃಷ್ಣ ಪ್ರಜ್ಞೆ ಚಳವಳಿಯಿಂದ ದೂರವಾಗಬಾರದು ಎಂಬ ಕಳವಳಿ ಶ್ರೀಲ ಪ್ರಭುಪಾದರದು. ತಾವೇ ಸ್ವತಂತ್ರ ಗೃಹಸ್ಥ ಜೀವನವನ್ನು ನಡೆಸಿದ್ದಾಗಿಯೂ ಭಕ್ತಿ ವಿನೋದ ಠಾಕೂರರು ಹಾಗೆ ಮಾಡಿದ್ದಾರೆಂದು ವಿವರಿಸಿದರು. ಆದರೆ ನಮ್ಮ ಗುರಿ ಬೇರೆಯಾಗಿತ್ತು. ಈ ಅನನುಭವಿಗಳಾದರೂ ಉತ್ಸವ ಸಮಾರಂಭಗಳಿಗೆ ಹಾಜರಾಗದೆ ದೇವಾಲಯದ ಸಂಪರ್ಕವನ್ನು ಕಳೆದುಕೊಂಡು ಕ್ರಮೇಣ ಮರೆಯಾಗಿ ಬಿಡುತ್ತಾರೆ ಎಂದರು. ಈ ಕಾರಣದಿಂದಲೇ ಅಭಿರಾಮರನ್ನು ಮುಂಬಯಿಯಲ್ಲಿ ಉದ್ಯಮ ನಡೆಸಿ ಎಂದು ಹೇಳಿರುವುದಾಗಿ ತಮಾಲ ಕೃಷ್ಣರು ಹೇಳಿದರು. ವಾಸ್ತವವಾಗಿ ದೇವಾಲಯವನ್ನು ಬಿಟ್ಟು ಹೋಗಿರಲು ಈ ಗೃಹಸ್ಥರಿಗೆ ಇಷ್ಟವಿಲ್ಲ ಎಂದು ಹೇಳಿದರು. ಈ ಭಕ್ತರು ಮುಂಬಯಿಯಲ್ಲಿ ದೇವಾಲಯದ ಸಮೀಪದಲ್ಲಿಯೇ ಮನೆಯನ್ನು ಬಾಡಿಗೆಗೆ ಹಿಡಿದರೆ ಮಂಗಳಾರತಿ ಮತ್ತು ಇತರ ಸಮಾರಂಭಗಳಿಗೆ ಹಾಜರಾಗುವುದು ಸಾಧ್ಯವಾಗುತ್ತದೆ ಎಂದರು. ಹೌದು ಪ್ರಭುಪಾದರೆಂದರು. ಈ ಕೆಲಸಗಳನ್ನು ಮುಂದುವರಿಸದೆ ಹೋದರೆ ಕರ್ಮಿಗಳ ವಿಷವು ಅವರನ್ನು ಹಾಳು ಮಾಡುತ್ತದೆ. ಅವರು ಸ್ವತಂತ್ರ ಉದ್ಯೋಗ ನಡೆಸಬಹುದು, ಅದರಲ್ಲಿ ತಪ್ಪಿಲ್ಲ. ಆದರೆ ಭಕ್ತಿ ಕೈಂಕರ್ಯದ ಸಂಪರ್ಕ ವಿರಿಸಿಕೊಂಡಿರಬೇಕು. ಮಾತಾಡುವಾಗ ಶ್ರೀಲ ಪ್ರಭುಪಾದರು ದೇಹವನ್ನು ನಿಶ್ಚಲವಾಗಿರಿಸಿಕೊಂಡು ತಲೆಯನ್ನು ಮಾತ್ರ ಸ್ವಲ್ಪ ಆಡಿಸುತ್ತಿದ್ದರು. ಇಷ್ಟು ಹೇಳಿ ದಿಂಬಿಗೆ ಹೊರಗೆ ಮಲಗಿದರು. ಅಭಿರಾಮರು ಆ ಮನೆ ಕಟ್ಟಲಿಲ್ಲವೇ? ಹಾಗೆ. ಶ್ರೀಲ ಪ್ರಭುಪಾದರೆಂದರು, ಅದು ಸರಿ, ಅದು ದೇವಾಲಯದ ಆವರಣದಲ್ಲಿಯೇ ಇದೆ.
ಏನೂ ತಪ್ಪಿಲ್ಲ. ಆದರೆ ಈಗ ಅಷ್ಟೊಂದು ತರಬೇತಿ ಪಡೆದು ಮುಂದುವರಿದಿರುವಾಗ ಅವರು ಹೊರಟು ಹೋದರೆ, ಅಂತಹವರು ತಪ್ಪಿಸಿಕೊಂಡರೆ ನಮ್ಮ ಸಂಘಕ್ಕೆ ದೊಡ್ಡ ನಷ್ಟ. ನಾವು ಬೆವರು ಸುರಿಸಿ ಒಬ್ಬನನ್ನು ವೈಷ್ಣವನನ್ನಾಗಿ ಮಾಡುತ್ತೇವೆ. ಆದರೆ ಶ್ಯಾಮಸುಂದರರ ಹಾಗೆ ಅವರು ಹೊರಟು ಹೋದರೆ ಅಪಾರ ನಷ್ಟ. ಭೌತಿಕ ಜಗತ್ತಿನ ಸೆಳೆತವನ್ನು ಬಿಟ್ಟು ಕೃಷ್ಣನ ಸೆಳೆತಕ್ಕೆ ಒಳಗಾಗುವುದೇ ನಮ್ಮ ಗುರಿ. ಅದೇ ಪರಿಪೂರ್ಣತೆ. ಒಬ್ಬರ ಸ್ಥಿತಿಗತಿ ನೋಡಿಕೊಂಡು ನಾವು ಕ್ರಮಕ್ರಮವಾಗಿ ಈ ಕೆಲಸ ಮಾಡಬೇಕು. ಆದರೆ ನಮ್ಮ ಗುರಿ ಮಾತ್ರ ಇದೇ ಆಗಿರಬೇಕು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ನೆನ್ನೆ ಓದಿದ್ದೀನಿ, ಓದ್ಲಾ? ಓದಿ ಮಾತಾಜಿ, ಓದಿ. ಮುಂಬೈಯಲ್ಲಿ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಮುಂಬೈಯಲ್ಲೇ ಉದ್ಯಮ ಕೈಗೊಂಡರೆ ದೇವಾಲಯದ ಬಳಿಯೇ ವಾಸಿಸುವ ಫಲ ದೊರಕುತ್ತದೆಂದು ಶ್ರೀಲ ಪ್ರಭುಪಾದರು ಅಭಿರಾಮರಿಗೆ ಹೇಳಿದರು. ಗೃಹಸ್ಥರು ಸಂಘದ ಉಪಜೀವಿಗಳಾಗಬಾರದು. ಅದೇ ರೀತಿ ಅವರು ಸಂಘವನ್ನು ಬಿಟ್ಟು ಇರಬಾರದು. ಹೀಗೆಂದು ಶ್ರೀಲ ಪ್ರಭುಪಾದರಿಗೆ ಈ ಮಾತಿನ ತೋರಿಕೆ ದ್ವಂದ್ವ ಕಂಡು ನಗೆಯುಕ್ಕಿತು. ಇದು ವಸ್ತುಸ್ಥಿತಿ. ಶ್ರೀಲ ಪ್ರಭುಪಾದರೆಂದರು, ನಮ್ಮ ಸಂಘವು ಒಂದು ಕುಟುಂಬದ ಹೊಣೆ ಹೊರುವುದಿಲ್ಲ. ಕುಟುಂಬದಲ್ಲಿ ಎಷ್ಟೋ ಜನರು ಇರುತ್ತಾರೆ, ಅವರನ್ನೆಲ್ಲ ಹೇಗೆ ಸಾಕೋಣ. ಅದೇ ರೀತಿ ಅವರು ಸಂಘದ ಸ್ಪರ್ಶವಿಲ್ಲದೆ ಹೊರಗಿದ್ದು ಬಿಟ್ಟರೆ ಕರ್ಮಿಗಳ ವಿಷಯ ಸೋಂಕು ಅವರಿಗೆ ತಗಲುತ್ತದೆ. ಶ್ರೀಲ ಪ್ರಭುಪಾದರ ತೀರ್ಮಾನ ಇದು. ಗೃಹಸ್ಥರಿಗೆ ಪರಿಹಾರವೇನೆಂದರೆ ದೇವಾಲಯಕ್ಕೆ ಆದಷ್ಟು ಹತ್ತಿರದಲ್ಲೇ ವಸತಿ ಕಲ್ಪಿಸಿಕೊಳ್ಳುವುದು, ಅಥವಾ ಸಾಧ್ಯವಾದರೆ ದೇವಾಲಯದಲ್ಲೇ ಇದ್ದು ಬಿಡುವುದು. ಅವರು ಸಂಪೂರ್ಣವಾಗಿ ಹೊರಗೆ ಇರಬಾರದು. ಅದು ಭವಿಷ್ಯದಲ್ಲೇ ಅಪಾಯಕಾರಿ ಎಂದರು. ಆದರ್ಶ ಕೃಷ್ಣ ಪ್ರಜ್ಞೆಯ ಗೃಹಸ್ಥರಿರಬೇಕು ಎಂಬುದು ತಮ್ಮ ಬಯಕೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಭಕ್ತಿ ವಿನೋದ ಠಾಕೂರು, ಹಾಗೆ ತುಂಬಾ ಜನ ಗೃಹಸ್ಥರಿದ್ದಾರೆ. ನಾನು ಕೂಡ ಗೃಹಸ್ಥನಾಗಿದ್ದೆ, ದೈವ ಪೂಜೆ ಮಾಡುತ್ತಿದ್ದೆ, ಎಲ್ಲ ಚೆನ್ನಾಗಿತ್ತು. ನಾನು ಗೃಹಸ್ಥನಾಗಿಯೇ ಬ್ಯಾಕ್ ಟು ಗಾಡ್ ಹೆಡ್ ಪ್ರಕಟಿಸುತ್ತಿದ್ದೆ. ಅಂದರೆ ಆಗಲೂ ಕೃಷ್ಣ ಪ್ರಜ್ಞೆಯ ಗುರಿ ನನ್ನಲ್ಲಿತ್ತು. ವಿಶಿಷ್ಟ ಪರಿಸ್ಥಿತಿ ಒತ್ತಡದಿಂದಾಗಿ ನನಗೆ ಸಂಸಾರದಿಂದ ಕಳಚಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಅದು ಬೇರೆ ಸಂಗತಿ. ಆದರೆ ದೇವಾಲಯದಲ್ಲಿ ಅಂತೆ ಭಕ್ತಿ ಸೇವೆಯನ್ನು ಅನುಸರಿಸಿಕೊಂಡಿರಬೇಕು. ನೀವು ದೇವಾಲಯಕ್ಕೆ ಹತ್ತಿರದಲ್ಲೇ ವಾಸ ಮಾಡಿದ್ರೆ ಅದು ಸುಲಭ, ಅಥವಾ ದೇವಾಲಯದಲ್ಲೇ ಇದ್ದರೂ ಒಳ್ಳೆಯದು. ಆದರೆ ದೇವಾಲಯದಿಂದ ದೂರ ಸ್ವತಂತ್ರನಾಗಿದ್ದರೆ ಅಪಾಯ ಎಂದರು. ದೇವಾಲಯದ ವಸತಿಗಳಲ್ಲಿರುವ ಕೆಲವರು ಗೃಹಸ್ಥರು ಸಮಸ್ಯೆಗಳನ್ನು ತಮಾಲು ಕೃಷ್ಣರ ಮುಂದಿರಿಸಿದಾಗ ಶ್ರೀಲ ಪ್ರಭುಪಾದರು ತಮ್ಮ ಮುಖ್ಯ ತಾತ್ಪರ್ಯಕ್ಕೆ ಅಂಟಿಕೊಂಡು ಹೇಳಿದರು, ಏನೇ ಆದರೂ ಇವುಗಳನ್ನೆಲ್ಲ ಸರಿದೂಗಿಸಬೇಕು. ಗೃಹಸ್ಥರ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸುವುದು ಕಷ್ಟ. ಹೇಗೋ ಸರಿದೂಗಿಸಿಕೊಳ್ಳಬೇಕಾಗುತ್ತದೆ. ಅವರನ್ನು ಕಳೆದುಕೊಳ್ಳಬಾರದಲ್ಲ. ತುಂಬಾ ತರಬೇತಿಯನ್ನು ಪಡೆದ ನಂತರ ಕೇವಲ ದೇವಾಲಯದಿಂದ ದೂರ ಉಳಿದರೆಂಬ ಕಾರಣಕ್ಕಾಗಿ ಗೃಹಸ್ಥರನ್ನು ಕಳೆದುಕೊಳ್ಳುವ ಸಂಗತಿ ಶ್ರೀಲ ಪ್ರಭುಪಾದರಿಗೆ ಅಗಾಧ ಸಂಗತಿಯಾಗಿತ್ತು. ಅದು ತುಂಬಲಾರದ ನಷ್ಟ. ಅದನ್ನು ತಪ್ಪಿಸುವ ಸಲುವಾಗಿ ಅವರು JBC ಪ್ರತಿನಿಧಿಗಳಿಗೆ ಸೂಚನೆಯನ್ನು ಕೊಡುತ್ತಿದ್ದರು. ಈ ಅಪಾಯವನ್ನು ತಪ್ಪಿಸದೆ ಹೋದರೆ ನಮ್ಮ ಸಂಘದ ಭವಿಷ್ಯಕ್ಕೆ ಹಾನಿಯಾಗುತ್ತದೆ ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಎಕ್ಸ್ಪ್ಲೈನ್ ಮಾಡ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಇನ್ನೊಂದು ಪೇಜ್ ಇದೆ, ಓದಿಸ್ಬಿಡಿ ಮಾತಾಜಿ. ಜುಲೈ 22 ನಾಳೆ ಹೋದ್ರೆ ಸರಿ ಹೋಗುತ್ತೆ. ಮಂಡೇ ಹೋದ್ರೆ ಸರಿ ಹೋಗುತ್ತೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾವ ಅಲ್ಲಿ ಶ್ರೀಲ ಪ್ರಭುಪಾದರ ಸೇವಕ ಉಪೇಂದ್ರರು ಇದ್ದರು. ಅವರು ಹೆಂಡತಿ ಮಕ್ಕಳ ಸಂಸಾರವನ್ನು ನಿರ್ವಹಿಸುವುದರಲ್ಲಿ ಮನುಷ್ಯನ ಪಾತ್ರವೇನು ಎಂದು ಕೇಳಿದರು. ಸಂಸಾರವನ್ನು ಸಾಕುವ ಶಕ್ತಿ ಇಲ್ಲದಿದ್ದರೆ ಮದುವೆ ಆಗಲೇಬಾರದು. ದೇವಾಲಯವೇ ನಿರ್ವಹಿಸಲಿ ಎಂದು ನಿರೀಕ್ಷಿಸಬಾರದು. ನಾವೇಕೆ ಗೃಹಸ್ಥರನ್ನು ಸಾಕಬೇಕು ಎಂದು ಶ್ರೀಲ ಪ್ರಭುಪಾದರು ಕೇಳಿದರು. ಅಲ್ಲದೆ ಸಾಕಲು ನಮ್ಮ ಬಳಿ ಏನು ಸಾಧನ ಸಂಪತ್ತಿದೆಯೇ? ಆದರೂ ಇವುಗಳನ್ನು ಸರಿದೂಗಿಸಬೇಕು, ಹೇಗೆಂದು ನಾನು ಹೇಳಬಲ್ಲೆ ಎಂದರು. ಗೃಹಸ್ಥನು ದೇವಾಲಯದಲ್ಲಿ ವೈಭವದಿಂದ ವಿಗ್ರಹ ಪೂಜೆ ಮಾಡುತ್ತಿದ್ದರೆ ಅದು ಕೂಡ ಪ್ರಚಾರ ಕಾರ್ಯವೇ ಆಗುತ್ತದೆ. ಆಗ ಅವನ ಸಂಸಾರವನ್ನು ಸಾಕುವ ಜವಾಬ್ದಾರಿ ಹೊರಲು ದೇವಾಲಯ ಯೋಚಿಸಬಹುದು ಎಂಬ ಉದಾಹರಣೆಯನ್ನು ಶ್ರೀಲ ಪ್ರಭುಪಾದರು ನೀಡಿದರು. ಅಂದರೆ ಯಾವ ಸಂದರ್ಭದಲ್ಲಿಯೂ ಈ ಬಗ್ಗೆ ಗೃಹಸ್ಥರನ್ನು ಕಳೆದುಕೊಳ್ಳಬಾರದು ಎಂಬುದು ನಮ್ಮ ಆದರ್ಶವಾಗಿರಬೇಕು ಎಂದರು.
ತಮಾಲ್ ಕೃಷ್ಣ: ಹೌದು ಪ್ರಭುಪಾದರೆಂದರು. ಇಲ್ಲದಿದ್ದರೆ ಪ್ರಚಾರ ಹೇಗೆ? ಅದು ಅಲೆಕ್ಸಾಂಡರ್ ಮಹಾಶಯನ ಕಾರ್ಯದಂತಾಗುತ್ತದೆ. ಅವನು ಗೆಲ್ಲುತ್ತಲೇ ಹೋದಲ್ಲ. ಆದರೆ ಮುಂದಿನ ಪ್ರದೇಶವನ್ನು ಗೆಲ್ಲಲು ಹೋದಾಗ ಹಿಂದಿನ ಪ್ರದೇಶವು ಸ್ವತಂತ್ರವಾಗುತ್ತಿತ್ತು. ನಾನು ಮುಂಬೈಯನ್ನು ಗೆದ್ದುಕೊಂಡೇ ಎನ್ನಿ, ಆಮೇಲೆ ಕರಾಚಿಗೆ ಹೋಗುತ್ತೇನೆ. ಈ ಮಧ್ಯೆ ಮುಂಬೈ ಕೈಬಿಟ್ಟು ಹೋಗುತ್ತದೆ. ಅಲೆಕ್ಸಾಂಡರ್ ಮಹಾಶಯ ಮಾಡಿದ್ದು ಇದನ್ನೇ. ಸರಿಯಾದ ನಿರ್ವಹಣೆ ಇಲ್ಲದಿದ್ದರೆ ಆಗುವುದು ಹೀಗೆ. ಬ್ರಿಟಿಷ್ ಸಾಮ್ರಾಜ್ಯವು ಕಳೆದು ಹೋದುದು ಹೀಗೆ. ಅವರಿಗೆ ನಿರ್ವಹಣೆ ಶಕ್ತಿ ಇರಲಿಲ್ಲ. ಅಂದರೆ ಸರಿಯಾದ ನಿರ್ವಹಣಾ ಶಕ್ತಿ ಬರುವ ತನಕ ಸುಮ್ಮನೆ ಬೆಳೆಸುತ್ತಾ ಹೋಗಬಾರದು ಅಲ್ಲವೇ ಎಂದರು ತಮಾಲ್ ಕೃಷ್ಣ. ಅದರಿಂದಲೇ ನಾನು ಪುಸ್ತಕ ಮಾರಾಟದ ವಿಷಯವನ್ನು ಒತ್ತಿ ಹೇಳುತ್ತೇನೆ. ಪ್ರಭುಪಾದರೆಂದರು ತಮ್ಮ ಯೋಜನೆಗಳ ಸ್ಥೂಲ ರೇಖೆಗಳನ್ನು ನಾಯಕರಿಗೆ ಮನದಟ್ಟು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವುದು ನಾಯಕರ ಕರ್ತವ್ಯ ಎಂದು ಹೇಳುವುದು ಅವರ ಬಯಕೆಯಾಗಿತ್ತು. ಕೊನೆಯ ಪಕ್ಷ ನಾನು ಬದುಕಿರುವಾಗಲೇ ನನ್ನನ್ನು ಅಲೆಕ್ಸಾಂಡರ್ ಮಹಾಶಯನನ್ನಾಗಿ ಮಾಡಬೇಡಿ ಎಂದು ನಕ್ಕರು. ನೀವು ಮಹಾತ್ಮರು, ಮಹಾನುಭಾವರು ಎಂದರು ನನಗೆ ಹೇಳುತ್ತಲೇ ಇರುತ್ತಾರೆ. ಆದರೆ ಬದುಕಿರಕ್ಕೆ ತನಕ ನನ್ನನ್ನು ಸಣ್ಣವನ್ನಾಗಿ ಮಾಡಬೇಡಿ ಎಂದರು. ಆಮೇಲೂ ಮಾಡಬಾರದು ಎಂದರು ತಮಾಲ್ ಕೃಷ್ಣ. ನಿಮ್ಮನ್ನು ಹಾಗೆ ಮಾಡುವುದಿಲ್ಲ. ನಾವು ಎಂದಿಗೂ ಹಾಗೆ ಮಾಡಬಾರದು. ಹಾಗಿದ್ದರೆ ಅದೇ ನನ್ನ ಪ್ರಾರ್ಥನೆ. ಜನ ನನ್ನನ್ನು ಮಹಾನುಭಾವ ಎಂದು ಗುರುತಿಸುತ್ತಾರೆ. ನೀವು ನನ್ನನ್ನು ಸಣ್ಣವನ್ನಾಗಿ ಮಾಡಬೇಡಿ. ನಿಮಗೆ ನಾನು ಹೆಚ್ಚು ತೊಂದರೆ ಕೊಡುವುದಿಲ್ಲ. ಆದರೆ ನಾನೀಗ ಕೈಲಾಗದವನು, ಏನು ಮಾಡಲಿ ಎಂದು ಪ್ರಭುಪಾದರು ಹೇಳಿದರು. ನೀವು ಕೈಲಾಗದವರಾಗಿದ್ದರೂ ನಿಮ್ಮ ಸೇವೆಗೆ ನಮಗೆ ಹೆಚ್ಚಿನ ಅವಕಾಶ ಒದಗಿದಂತಾಯ್ತಲ್ಲ ಎಂದರು ತಮಾಲ್ ಕೃಷ್ಣ. ವಂದನೆಗಳು. ನಾನೇನು ಮಾಡಬಲ್ಲೆ ಎಂದು ಸಣ್ಣಗೆ ನಕ್ಕು ಪ್ರಭುಪಾದರೆಂದರು. ನಾನು ನಿಮಗೆ ಆ ಅವಕಾಶ ಕೊಡಲೇಬೇಕಾಗಿದೆ. ಅದು ನಿಮ್ಮ ಕೃಪೆ ತಮಾಲ್ ಕೃಷ್ಣರೆಂದರು. ಆಯಿತು, ಹಾಗೆ ಮಾಡಿ ಎಂದು ಪ್ರಭುಪಾದರು ಹೇಳಿ ಬೀಳ್ಕೊಟ್ಟರು. ಜೈ ಪ್ರಭುಪಾದ್. ತಮ್ಮ ಕರುಣಾಮಯಿ ಸೂಚನೆಗಳಿಗೆ ವಂದನೆಗಳು. ಹರೇ ಕೃಷ್ಣ. ಮೇಲೆ ಇದೆ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧರ್ಮಪ್ರಣ ಮಾತಾಜಿ. ಹರೇ ಹರೇ ಕೃಷ್ಣ. ಇದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ಮೇನ್ ಆಗಿ ನಾವ್ ಏನನ್ನ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ನಮಗೆ ಪ್ರಭುಪಾದ್ರಿಗೆ ಒಂದು ವಿಷಯ ಗೊತ್ತಾಗತ್ತೆ. ಏನಂದ್ರೆ ಅಭಿರಾಮ ಅನ್ನೋರು ಈಗ ಅವರು ಮನೇನ ಇಲ್ಲೇ ಕಟ್ಕೊಂಡಿದ್ದಾರೆ, ಅಂದ್ರೆ ವೃಂದಾವನದಲ್ಲೇನೆ ಕಟ್ಕೊಂಡಿದ್ದಾರೆ. ಆದ್ರೆ ಇವರು ಇವಾಗ ಎಲ್ಲಿ ಹೋಗಿ ಅವರು ಮುಂಬೈಯಲ್ಲಿ ಮನೆಯನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಇವಾಗ ಅವರು ವ್ಯವಹಾರವನ್ನ ಎಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಬೆಂಗಳೂರಲ್ಲಿ ಮಾಡ್ಬೇಕಾ ಅಥವಾ ಮುಂಬೈಲಿ ಎಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾರೆ. ಈ ವಿಷಯ ಪ್ರಭುಪಾದ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ಅವ್ರಿಗೆ ಅವರು ಅಂದ್ರೆ ಅವ್ರು ತುಂಬಾ ಮುಂದುವರೆದಿರುವಂತಹ ಭಕ್ತರು. ಅವರು ಪ್ರಭುಪಾದ್ರಿಗೆ ಅವ್ರನ್ನ ಕಳ್ಕೊಳೋದು ಇಷ್ಟ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವರು ಗೃಹಸ್ಥರಾಗಿರ್ತಾರೆ. ಆದ್ರೆ ಗೃಹಸ್ಥರು ತುಂಬಾ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಇವಾಗ ಕೃಷ್ಣ ಪ್ರಜ್ಞೆಗೆ. ಇವಾಗ ಗೃಹಸ್ಥರನ್ನ ಅವರು ಬಿಟ್ಕೊಡಂಗೂ ಇಲ್ಲ. ಯಾಕಂದ್ರೆ ಇವಾಗ ಹೆಚ್ಚು ಜನ ಅವರು ಬ್ರಹ್ಮಚಾರಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಗೃಹಸ್ಥರ ಕೈಲೇನೆ ಇವಾಗ ಕೆಲಸ ಮಾಡಿಸ್ಕೋಬೇಕು, ಮುಂದುವರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಅವ್ರು ಏನ್ ಆಪ್ಷನ್ ಅನ್ನ ಕೊಡ್ತಾ ಇದಾರೆ ಅಂತಂದ್ರೆ, ಇವಾಗ ಗೃಹಸ್ಥರಾಗಿರೋರು ಅವರು ಮನೆಯನ್ನ ಅವರು ತಮ್ಮ ಮನೆಗಳನ್ನ ದೇವಸ್ಥಾನದ ಹತ್ರನೇ ಕಟ್ಕೊಳ್ಳಿ. ಹತ್ರ ಕಟ್ಕೊಂಡ್ರೆ ಏನಾಗುತ್ತೆ, ಅವರು ಮಂಗಳಾರತಿಗೂ ಬರ್ಬೋದು. ಇವಾಗ 4 ಗಂಟೆಗೆ ಎದ್ದು ಮಂಗಳಾರತಿಗೆ ಬರ್ಬೇಕಂತಂದ್ರೆ ಬರ್ಲಿಕ್ಕೆ ಅವ್ರಿಗೆ ಹತ್ರ ಇರ್ಬೇಕು. ಸೊ ಅದನ್ನು ಆಗತ್ತೆ. ಸೊ ಮತ್ತೆ ಅವರು ಇವಾಗ ಗೃಹಸ್ಥರಾಗಿ ಅವರು ಸೆಪರೇಟ್ ಆಗಿ ಇದ್ದಂಗೂ ಆಗತ್ತೆ. ಮತ್ತೆ ದೇವಸ್ಥಾನದ ಕೆಲಸಗಳನ್ನ ಮಾಡ್ಲಿಕ್ಕೂ ಅವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಆಪ್ಷನ್ ಅನ್ನ ಅವ್ರು ಕೊಡ್ತಾ ಇದಾರೆ. ಮತ್ತೆ ಗೃಹಸ್ಥರನ್ನ ಬಿಟ್ಕೊಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅವ್ರ ಇಲ್ದಲ್ಲ ಇದ್ರೆ ಇವಾಗ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆ ಮುಂದುವರಿಲಿಕ್ಕೂ ಸಹ ಕಷ್ಟ ಆಗುತ್ತೆ. ಸೊ ಅದನ್ನ ಇವಾಗ ಇಲ್ಲಿ ಮೇನ್ ಆಗಿ ಹೇಳ್ತಾರೆ. ಮತ್ತೆ ಅವ್ರ ಬಗ್ಗೆನೂ ಅವ್ರು ಹೇಳ್ತಾ ಇದಾರೆ. ಭಕ್ತಿವಿನೋದ ಠಾಕೂರ್ ಅವ್ರ ಬಗ್ಗೆ ಹೇಳ್ತಾ ಇದಾರೆ. ಭಕ್ತಿವಿನೋದ ಠಾಕೂರ್ ಅವರು ಸಹ ಗೃಹಸ್ಥರಾಗಿದ್ಕೊಂಡೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ರು. ಮತ್ತೆ ನಾನು ಸಹ ಹಾಗೆ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಅವ್ರು ಇವಾಗ ಸನ್ಯಾಸತ್ವ ತಗೊಳ್ಲಿಕ್ಕಿನ ಮುಂಚೆ ಗೃಹಸ್ಥರಾಗಿದ್ಕೊಂಡೆ ಅವರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನು ಸಹ ನಾನು ಹೊರಡಿಸಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಮತ್ತೆ ಅವರು ಇನ್ನ ಏನನ್ನ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ನಾವು ತುಂಬಾ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿರ್ವಹಣೆ ಅನ್ನೋದು ತುಂಬಾ ಮುಖ್ಯ. ನಾವು ಏನೆಲ್ಲ ಎಕ್ಸ್ಪ್ಯಾಂಡ್ ಮಾಡಿದೀವಿ ಎಲ್ಲವನ್ನೂ ಸಹ ನಾವು ನಿರ್ವಹಿಸ್ಬೇಕು. ನಿರ್ವಹಿಸ್ಲಿಲ್ಲ ಅಂತಂದ್ರೆ ಅದು ಯಾವ ತರ ಆಗುತ್ತೆ ಅಂದ್ರೆ, ಇವಾಗ ಅಲೆಕ್ಸಾಂಡರ್ನ ಎಕ್ಸಾಂಪಲ್ ಕೊಡ್ತಾ ಇದಾರೆ. ಇವಾಗ ಅಲೆಕ್ಸಾಂಡರ್ ಒಂದು ಪ್ರದೇಶವನ್ನ ಅವನು ಗೆದ್ಕೋತಾ ಇದ್ದ. ಅದಾದ್ಮೇಲೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದ. ಅವಾಗ ಏನಾಗ್ತಿತ್ತು ಅಂದ್ರೆ, ಹಿಂದೆ ಯಾವ್ದನ್ನ ಗೆದ್ಕೊಂಡಿರ್ತಿದ್ನೋ ಅದು ಸ್ವತಂತ್ರವಾಗ್ಬಿಡ್ತಾ ಇತ್ತು. ಅದು ಅಲೆಕ್ಸಾಂಡರ್ ಕೈಯಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಅವನಿಗೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನಿಯೋಜಿಸ್ಬೇಕಾಗಿತ್ತು. ಅದನ್ನೆಲ್ಲ ಅವ್ನಿಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆತರ ನಮ್ದು ಆಗ್ಬಾರ್ದು. ಇವಾಗ ಅವ್ರದ್ದು ಇವಾಗ 108 ದೇವಸ್ಥಾನಗಳಾಗ್ಬಿಟ್ಟಿದೆ. ಮತ್ತೆ ಇವಾಗ ಪುಸ್ತಕ ಮುದ್ರಣೂ ಆಗ್ತಾ ಇದೆ. ಅದನ್ನ ವಿತರಣೆ ಸರಿಯಾಗಿ ಆಗ್ಬೇಕು. ಇದೆಲ್ಲ ಆಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಅಲೆಕ್ಸಾಂಡರ್ ತರನೇ ಅವ್ರನ್ನು ಸಹ ನಿರ್ವಹಣೆಯಲ್ಲಿ ಸೋತ್ ಬಿಡ್ತಾರೆ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ, ನನ್ನನ್ನ ನನ್ ಕಣ್ಮುಂದೆನೆ ನೀವು ಅಲೆಕ್ಸಾಂಡರ್ ಮಹಾಶಯನ್ ತರ ಮಾಡ್ಬೇಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನನ್ನ ಎಲ್ಲರೂ ಮಹಾನುಭಾವ ಅಂತ ಹೇಳ್ತಾರೆ. ಆದ್ರೆ ನಾನು ಬದುಕಿದ್ದಾಗ್ಲೇನೆ ನನ್ನನ್ನ ಸಣ್ಣವನ್ನಾಗಿ ಮಾಡ್ಬೇಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕಮಲ ಕೃಷ್ಣ ಮಹಾರಾಜ್ ಅವರು ಹೇಳ್ತಾರೆ, ಇಲ್ಲ ನಾವು ನಿಮ್ಗೆ ಯಾವಾಗ್ಲೂ ಮಾಡೋದಿಲ್ಲ, ಇವಾಗ್ಲೂ ಮಾಡೋದಿಲ್ಲ, ಆಮೇಲೆನೂ ನಾವ್ ಮಾಡೋದಿಲ್ಲ. ನೀವು ದೇಹವನ್ನ ಬಿಟ್ಮೇಲೂ ಸಹ ನಿಮ್ಮನ್ಗೆ ಆಗ ಮಾಡೋದಿಲ್ಲ. ನಿಮ್ಮನ್ನ ಜನ ಮಹಾನುಭಾವ ಅಂತ ಹೇಳ್ಬಿಟ್ಟು ಗುರುತಿಸಿರೋ ತರನೇ
ನಾವು ನಿಮ್ಮನ್ನ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಇವಾಗ ಅವರು ಹೇಳ್ತಾರೆ, ಇವಾಗ ನಮ್ಗೆ ಕೈಲಾಗೋದಿಲ್ಲ ಏನು ಅಂತ ಹೇಳಿದಾಗ, ನಿಮ್ಗೆ ಕೈಲಾಗ್ದಲೇ ಇರೋದ್ರಿಂದ ನಮ್ಗೆ ಇವಾಗ ಹೆಚ್ಚು ಹೆಚ್ಚು ಸೇವೆನ ನೀವು ಕೊಡ್ತಾ ಇದ್ದೀರಾ, ನಿಮ್ಗೆ ಸೇವೆ ಮಾಡೋ ಅಂತ ನಮ್ಗೆ ಭಾಗ್ಯ ಸಿಕ್ತಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಪ್ರಭುಪಾದರನ್ನು ಸಹ ಹೌದು, ನಾನು ನಿಮ್ಗೆ ಅವಕಾಶ ಕೊಡ್ಲೇಬೇಕಾಗಿದೆ, ಅದು ನಿಮ್ಮ ಕೃಪೆ ಅಂತ ಹೇಳ್ಬಿಟ್ಟು ತಮ್ಮಲ ಕೃಷ್ಣ ಅವ್ರು ಹೇಳಿದಾಗ ಪ್ರಭುಪಾದರು ಅಂದ್ರೆ ನಗ್ತಾರೆ. ನಗ್ಬಿಟ್ಟು ಆಯ್ತು, ನಿಮ್ಗೆ ಇಷ್ಟ ಹಾಗೆ ಮಾಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಜೈ ಪ್ರಭುಪಾದ, ತಮ್ಮ ಕರುಣಾಮಯಿ ಸೂಚನೆಗಳಿಗೆ ವಂದನೆಗಳು ಅಂತ ಹೇಳ್ಬಿಟ್ಟು ಕಮಲ ಕೃಷ್ಣ ಹೇಳ್ತಾರೆ. ಶೀಲ ಪ್ರಭುಪಾದ ಕಿ ಜೈ, ಶೀಲ ಗುರುದೇವ್ ಕಿ ಜೈ, ಲೀಲಾಮೃತ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರನ್ನು ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರವೀಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಏನ್ ಮಾಡ್ತೀನಿ, ಧನ್ಯವಾದ. ಏನ್ ಮಾಡ್ತೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ರೀನಾ ಮಾತಾಜಿ. ಹರೇ ಕೃಷ್ಣ.